Sun Premium Super Singer, title sponsored by Sun Premium Refined Sunflower Oil, powered by Santosh 2-Star Boiled Rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Anbar Chukki, Revento Unishade Plus Cream, Citadel Developers. Super singer. ಹಲೋ ನಮಸ್ಕಾರ ಆ್ಯಂಡ್ ವಣಕಂ ನಮಸ್ಕಾರಂ. ನಮ್ಮ ಇದೊಂದು ಪುನಂಚನ ಮಾತು ಅಣ್ಣನಗ್ಲಿಗೆ ಅಕ್ಕನಗ್ಲಿಗೆ ಅಮ್ಮನಗ್ಲಿಗೆ ಆಂಟಿನಗ್ಲಿಗೆ ಅಂಕಲ್ನಗ್ಲಿಗೆ ಅಜ್ಜನಗ್ಲಿಗೆ ದೊಡ್ಡಪ್ಪನಗ್ಲಿಗೆ ಚಿಕ್ಕಮ್ಮನಗ್ಲಿಗೆ ಮಲ್ಲಗ್ಲಿಗೆ ಎಲ್ಲಿ ಇಲ್ಲದಗ್ಲಿಗೆ ಬರಿದಲ್ಲದಗ್ಲಿಗೆ ಇದು ಫ್ಯಾಷನ್ ನಾಯಿ ಪೂಜೆ ಮತ್ತು ಇಲ್ಲದವಲೇ ಒಬ್ಬನು ಅಕ್ಕಲ್ಲ ಟಿವಿ ಒಂದು ಬೇರೆ ಅಗ್ಲಿಗೆ ಆತ್ಮೀಯವಾನಂಚಿನ ಸ್ವಾಗತ. ನಿಕ್ಲ ಫೇವರೇಟ್ ಶೋ ದಟ್ ಈಸ್ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಸಂತೋಷ್ 2-Star ಬಾಯ್ಲ್ಡ್ ರೈಸ್ ಭದ್ರಾವತಿ. ನಮ್ಮ ಕಾರ್ಯಕ್ರಮಕ್ಕೆ ತುಂಬ ಜನ ತುಂಬ ಹೃದಯದ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಆ್ಯಂಡ್ ಒಳ್ಳೆಯ ಒಂದು ವೇದಿಕೆಗೆ ಅರ್ಥಗರ್ಭಿತವಾಗಿರುವಂಥ ಒಂದು ಸಪೋರ್ಟನ್ನು ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ ಡೆಫಿನೆಟ್ಲಿ ನಾನೊಬ್ಬ ಇದ್ದರೆ ಸಾಕಾಗಲ್ಲ, ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಸಾಕಾಗಲ್ಲ. ನನ್ನ ಜೊತೆ ಕಂಟೆಸ್ಟೆಂಟ್ಸ್ ಇದ್ದರೂ ಅವರು ಹೇಗೆ ಆಡ್ತಾರೆ ಆ್ಯಂಡ್ ಯಾರು ವಿನ್ನರ್ ಆಗ್ತಾರೆ, ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಸಿಗಬೇಕು ಅಂತಂದರೆ ಅದ್ಭುತವಾಗಿರುವಂತಹ ಜಡ್ಜಸ್ ನಮ್ಮ ಜೊತೆ ಇರಲೇಬೇಕು. ಅದೇ ನಮ್ಮ ದೊಡ್ಡ ಸೌಭಾಗ್ಯ ಅಂತ ಹೇಳ್ಬೋದು. ಇಡೀ ಕನ್ನಡ ಸಿನಿಮಾ ರಂಗನೇ ನಮ್ಮ ಜೊತೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದರೆ ಅಷ್ಟು ದೊಡ್ಡ ಸಾಧನೆ ಮಾಡಿರುವಂತಹ ಸಾಧಕರು ಇರುವಂಥದ್ದು. ಮೊದಲನೇದಾಗಿ ನಮ್ಮ ಜೊತೆ ಇರುವಂಥವ್ರು ಯಾವಾಗ ನೋಡಿದ್ರು ಒಂದು ರೀತಿಯಲ್ಲಿ ನಮಗೆ ಭಯ ಆಗುತ್ತೆ. ಯಾಕೆಂದರೆ ಅವರ ಡ್ರೆಸ್ಸಿಂಗ್ ಸೆನ್ಸ್ ಅಥವಾ ಅವರು ಹಾಕುವಂತಹ ಜಾಕೆಟ್ ಆಗಿರ್ಬೋದು, ನಮಗೂ ಅನಿಸುತ್ತೆ ನಾವು ಚೆನ್ನಾಗಿರೋದೇ ಹಾಕಬೇಕು ಅವರನ್ನು ನೋಡಿದ ಮೇಲೆ ಅಂತ. ದಟ್ ಇಸ್ ನಾನ್ ಆದದೆ ನಮ್ಮ ಕರಾವಳಿ ಕರ್ನಾಟಕದ ಗಿಟಾರ್ ಮಾಸ್ಟರ್ ರಾಜ್ ಗೋಪಾಲ್ ಸರ್. ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಇರುವಂಥವರು ನಮ್ಮ ಪ್ರೀತಿಯ ಕದ್ರಿಯ ಹೆಸರನ್ನು ಅವರು ತುಂಬಾ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅವರನ್ನು ನೋಡಿದಾಗ ನಮಗೇನೋ ಒಂದು ಪಾಸಿಟಿವ್ ಫೀಲ್ ಬರುತ್ತೆ, ನಮಗೊಂದು ಭಯ ಇರುತ್ತೆ. ಆ್ಯಂಡ್ ಎಲ್ರಿಗೂ ಒಂದು ಏನು ಭಯ ಅಂದರೆ ನಮ್ಮ ಕಪ್ಪು ಬಣ್ಣದ ದಾಡಿ, ಕಪ್ಪು ಬಣ್ಣದ ಹೇರು ಅದು ಬಿಳಿ ಆದಾಗ ಅಯ್ಯೋ ನಮಗೇನೋ ಏಜ್ ಆಯಿತೋ ಇಲ್ಲ ಲುಕ್ ಏನೋ ಹಾಳಾಗುತ್ತೋ ಅಂತ. ಆದರೆ ಇವರನ್ನು ನೋಡಿದ್ರೆ ಅದು ಒಂದು ಪರ್ಫೆಕ್ಟ್ ಲುಕ್ ಅಂತ ಅವರು ತೋರಿಸ್ಕೊಟ್ಟಿದ್ದಾರೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ಕದ್ರಿ ಮಣಿಕಾಂತ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಗೆಸ್ಟ್ ಬಗ್ಗೆ ಅಥವಾ ನಮ್ಮ ಜಡ್ಜ್ ಬಗ್ಗೆ ನಾವು ಹೇಳಬೇಕು ಅಂತಂದರೆ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಕಡಿಮೆ ಅಂತ ಹೇಳ್ಬೋದು. ಅವರ ಸಾಧನೆಯ ಪಟ್ಟಿ ಏನಿದೆ ಅದು ಏನೋ ಒಂದು ಹೇಳಕ್ಕೆ ಹೋದರೆ ಇನ್ನೊಂದು ಮಿಸ್ ಆಗುತ್ತೆ. ಯಾಕೆಂತಂದರೆ ಅವರ ಸಾಧನೆಯ ಪಟ್ಟಿ ಅಷ್ಟು ಉದ್ದ ಇದೆ. ದಟ್ ಇಸ್ ನಾನ್ ಅದರ್ ದ್ಯಾನ್ ವಿ ಮನೋಹರ್ ಸರ್. ವೆಲ್ಕಮ್ ಟು ದ ಶೋ. ಅದೇ ರೀತಿ ಇನ್ನೊಬ್ಬ ಜಡ್ಜ್ ಬಗ್ಗೆ ನಾನು ಹೇಳಬೇಕು ಅಂತಂದರೆ ಅವರು ಹಳೆಯವರು ಅಲ್ಲ, ಹೊಸಬರು ಅಲ್ಲ. ಯಾಕೆಂತಂದರೆ ಹಳೆಯ ಹಾಡುಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ, ಇತ್ತೀಚಿನ ಸಿನಿಮಾಗಳನ್ನು ನೋಡಿದ್ರು ಅವರ ಮ್ಯೂಸಿಕ್ ಡೈರೆಕ್ಷನ್ ಇರುತ್ತೆ. ಸೊ ಕನ್ಫ್ಯೂಸ್ ಆಗುತ್ತೆ ಇವರು ಯಾವಾಗ ಸ್ಟಾರ್ಟ್ ಮಾಡಿದ್ರು ಆ್ಯಂಡ್ ಇವರು ಯಾವ ರೀತಿಯ ಹಾಡುಗಳನ್ನು ಕೊಡ್ತಾರೆ ಅಂತ. ಹಳೆಯ ರೀತಿಯ ಹಾಡುಗಳನ್ನು ಕೊಡ್ತಾರೆ, ಹೊಸ ರೀತಿಯ ಹಾಡುಗಳನ್ನು ಕೊಡ್ತಾರೆ. ಒಂದು ರೀತಿಯಲ್ಲಿ ಸಕಲ ಕಲಾ ವಲ್ಲಭ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಲ್ಲ. ನಮ್ಮೆಲ್ಲರ ಪ್ರೀತಿಯ ಗುರು ಕಿರಣ್ ಸರ್. ವೆಲ್ಕಮ್ ಟು ದ ಶೋ. ಎಸ್, ನಮ್ಮ ಈ ಒಂದು ಗ್ರ್ಯಾಂಡ್ ಫಿನಾಲಿಯ ಗ್ರ್ಯಾಂಡ್ ಆಗಿರುವಂತಹ ಕೊನೆಯ ರೌಂಡ್ ನಡೀತಾ ಇದೆ. ಉಳಿದಿರುವಂಥದ್ದು ಕೊನೆಯ ಒಬ್ಬ ಕಂಟೆಸ್ಟೆಂಟ್ ಮಾತ್ರ. ಕಿತ್ತೂರಿನಿಂದ ಬಂದಿರುವಂತಹ ಪುಂಡಲೀಕ ಅವರ ಪರ್ಫಾರ್ಮೆನ್ಸ್ನ ಜೊತೆಗೆ ಈ ಒಂದು ರೌಂಡ್ ಮುಕ್ತಾಯ ಆಗುತ್ತೆ. ಸೊ ಜೋರಾಗಿರುವಂತಹ ಚಪ್ಪಾಳಿಯೊಂದಿಗೆ ವೆಲ್ಕಮ್ ಮಾಡಿ ಪುಂಡಲೀಕ ಫ್ರಮ್ ಕಿತ್ತೂರು. ಮಹಾಪ್ರಾಣದೀಪಂ ಶಿವಂ ಶಿವಂ ಮಹುಕಾರರೂಪಂ ಶಿವಂ ಶಿವಂ ಮಹಾಸೂರ್ಯಚಂದ್ರಾದಿನೇತ್ರಂ ಪವಿತ್ರಂ ಮಹಾಕಾಡತಿಮಿರಾಂತಕಂ ಸೌರಗಾತ್ರಂ ಮಹಾಕಾಂತಿಬೀಜಂ ಮಹಾದಿವ್ಯತೇಜಂ ಭವನೀ ಸಮೇತಂ ಭಜೆ ಮಂಜುನಾಥಂ. ಹೋ ನಮ ಶಂಕರಾಯ ಚ ಮಯಸ್ಕರಾಯ ಚ ನಮ ಶಿವಾಯ ಚ ಶಿವತರಾಯ ಚ ಭವಹರಾಯ ಚ ಮಹಾಪ್ರಾಣದೀಪಂ ಶಿವಂ ಶಿವಂ ಭಜೆ ಮಂಜುನಾಥ
మంజునాథం శివం శివం అద్వైత భాస్కరం అర్ధనారీశ్వరం హృదయంగమం చతురుదది సంగమం పంచభూతాత్మకం శత్రునాశకం సప్తస్వరేశ్వరౌ అష్టసిద్ధేశ్వరౌ నవరస మనోహరౌ దశదిశాసు విమలం ఏకాదశోజ్వలం ఏకనాథేశ్వరం ప్రస్తుతి శివశంకరం ప్రణత జనకింకరం దుర్జన భయంకరం సజ్జన శుభంకరం భానిభవతారకం ప్రకృతిహితకారకం భువన భవ్య భవనాయకం భాగ్యాత్మకం రక్షకం ఈశం సురేశం ఋషేశం పరేశం నటేశం గౌరీశం గణేశం భూతేశం మహామధుర పంచాక్షరి మంత్రమార్చం మహర్షవర్ష ప్రవర్షం సుశీర్షం ఓ నమో హరాయ చ స్వరహరాయ చ పురహరాయ చ రుద్రాయ చ భద్రాయ చ ఇంద్రాయ చ నిత్యాయ చ నిర్మిత్యాయ చ మహాప్రాణదీపం శివం శివం భజే మంజునాథం శివం శివం డం డం డఢం డం డఢం డం డఢం డం డక్కాదినాదనవతాండవాడంబరం తద్దిమ్మి తగదిమ్మి దిద్దిమ్మి దిమి దిమ్మి సంగీత సాహిత్య సుమకమలవంపరం ఓంకార హ్రీకార శ్రీకార ఐంకార మంత్ర బీజాక్షరం మంజునాథేశ్వరం ఋగ్వేదమాద్యం యజుర్వేద వేద్యం సామ ప్రతీతం అథర్వ ప్రభాతం పురాణీతిహాసం ప్రశుద్ధం విశుద్ధం ప్రపంచైక సూత్రం విశుద్ధం సుశుద్ధం నకారం మకారం శికారం వకారం యకారం నిరాకార సాకార సారం మహాకాలకాలం మహానీలకంఠం మహానందనందం మహాకాటహాసం జటాచూటరంగైక గంగా సుచిత్రం జ్వల ఉగ్రనేత్రం సుమిత్రం సుగోత్రం మహాకాశువాసం మహాభానులింగం మహావత్రువర్ణం సువర్ణం ప్రవర్ణం సౌరాష్ట్ర సుందరం సౌమనాథేశ్వరం శ్రీశైలమందిరం శ్రీమల్లికార్జునం ఉజ్జయినిపుర మహాకాళేశ్వరం వైద్యనాథేశ్వరం మహాభీమేశ్వరం అమరలింగేశ్వరం వామలింగేశ్వరం కాశీ విశ్వేశ్వరం పరం కృష్ణేశ్వరం త్ర్యంబకాదీశ్వరం నాగలింగేశ్వరం శ్రీ కేదారలింగేశ్వరం అగ్నిలింగాత్మకం జ్యోతిలింగాత్మకం వాయులింగాత్మకం ఆత్మలింగాత్మకం అఖిలలింగాత్మకం అగ్నిసోమాత్మకం అనాదిం అమేయం అజేయం అచింత్యం అమోఘం అపూర్వం అనంతం అఖండం అనాదిం అమేయం అజేయం అచింత్యం అమోఘం అపూర్వం అనంతం అఖండం ధర్మస్థల క్షేత్ర వరపరం జ్యోతిం ధర్మస్థల క్షేత్ర వరపరం జ్యోతిం ధర్మస్థల క్షేత్ర వరపరం జ్యోతిం ఓం నమః సోమాయ చ సౌమ్యాయ చ భవ్యాయ చ భాగ్యాయ చ శాంతాయ చ శౌర్యాయ చ యోగాయ చ భోగాయ చ కాలాయ చ కాంతాయ చ రమ్యాయ చ గమ్యాయ చ ఈశాయ చ శ్రీశాయ చ శర్వాయ చ సర్వాయ చ సూపర్ సింగర్ ಪುಂಡಲೀಕ್ ಕಿತ್ತೂರಿನ ಸ್ಟಾರ್ ಪುಂಡಲೀಕ್ ಎನರ್ಜಿ ನಿಮ್ಮ ಎನರ್ಜಿಗೆ ಡೆಫಿನೆಟ್ಲಿ ಹ್ಯಾಟ್ಸ್ ಆಫ್ ಅಂತ ಹೇಳಬೇಕು ಡೈರೆಕ್ಟ್ ಆಗಿ ನಮ್ಮ ಜಡ್ಜಸ್ ಹತ್ರ ಮಾತಾಡೋಣ ಆಮೇಲೆ ನಾವು ಮಾತಾಡೋಣ Okay, sir. ಓಕೆನಾ Okay. ಎಸ್ ಮೊದಲನೇದಾಗಿ ರಾಜಗೋಪಾಲ್ ಸರ್ ಪ್ಲೀಸ್. ಪುಂಡಲೀಕ್ ಸರ್ ನಮಸ್ತೆ. ಏನು ಫೈನಲ್ ಅಂತ ಈ ಸಾಂಗ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಹೇಗೆ? ಇಲ್ಲ ಸರ್, ಹಾಂ ಫೈನಲ್ ಅಂತೇಳಿ ಮಾಡ್ಕೊಂಡಿದ್ದೀನಿ ಸರ್. ಓಕೆ. ಅಲ್ಲ ಆ ಬ್ರೈಟ್ನೆಸ್ ಶಂಕರ್ ಮಹಾದೇವನ್ ಥರ ಆ ಜೋಶಲ್ಲೆಲ್ಲ ಹಾಡಿದ್ರಿ. ಹಾಂ ಸರ್. ಏನಂದರೆ ಪಿಚ್ಚಿಂಗ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಫೈನಲ್ ಅಲ್ವಾ, ಅದು ನೀಟಾಗಿ ಬರಬೇಕಿತ್ತು. ಹಾಂ ಸರ್.
ಆಮೇಲೆ ತಕ್ಕ ತಕ್ಕಿಟ್ಟ ಅಲ್ಲಿ ಪ್ಯಾಟರ್ನ್ ಚೇಂಜ್ 5/8ಗೆ ಬರುತ್ತಲ್ವಾ, ಹಾಂ ಸರ್. ಅಲ್ಲಿಯೂ ಸ್ವಲ್ಪ ಎಲ್ಲ ತಾಳ ಗಿಳ ಸ್ವಲ್ಪ ಆ ಕಡೆ ಈ ಕಡೆ ಆಗ್ತಾಯಿತ್ತು. ಗೊತ್ತಾಯ್ತಾ ನಿಮಗೆ? ಗೊತ್ತಾಯ್ತು ಸರ್. ಸರ್ ಇನ್ನೊಂದು ಏನಂದರೆ ನೀವು ಅಂದರೆ ಇವಾಗ 5 ಅದೇನೋ 6 ಅಂತೇಳಿ ಏನೂ ಗೊತ್ತಿಲ್ಲ ಸರ್. ವಾಕ್ಮನ್ ಒಂದೇ ನನ್ನ ಮನೆ ದೇವರು, ಫೋನ್ ಒಂದು ನನ್ನ ದೇವರು ಸರ್. ನಾನು ನಿಮಗೆ ಪ್ರೀವಿಯಸ್ ರೌಂಡಲ್ಲಿ ಹೇಳಬೇಕಂತಿದ್ರೆ ಬಟ್ ನಾನು ಕಮೆಂಟ್ ಮಾಡಿರಲಿಲ್ಲ. ನಿಮ್ಮ ಆಸ್ತಿ ನಿಮಗೆ ದೇವ್ರು ಕೊಟ್ಟಿರೋ ಒಂದು ಅದ್ಭುತವಾದ ವಾಯ್ಸ್, ಚೆನ್ನಾಗಿರೋ ವಾಯ್ಸ್ ಇದೆ ನಿಮಗೆ. ನೀವೇನಂದರೆ ಸೀರಿಯಸ್ ಆಗಿ ಸ್ವಲ್ಪ ಕ್ಲಾಸಿಕಲ್ ಕಲೀರಿ, ಸ್ವಲ್ಪ ಇನ್ ದ ಸೆನ್ಸ್ ಕಲಿತೀನಿ ಸರ್, ಸೀರಿಯಸ್ ಆಗಿ ಕಲೀರಿ ಅಂತ. ಕಲಿತೀನಿ ಸರ್. ಕ್ಲಾಸಿಗೆ ಹೋಗಿ ನಿಮ್ಗೆ ಅವಾಗ ಅದರಲ್ಲಿರುವ ಇನ್ ಆ್ಯಂಡ್ ಔಟ್ಸ್, ಅದ್ರಲ್ಲಿ ಏನು ಸಣ್ಣ ಸಣ್ಣ ಸೂಕ್ಷ್ಮತೆ ಅದೆಲ್ಲ ಗೊತ್ತಾಗುತ್ತೆ. ಹೌದು ಸರ್. ಆಮೇಲೆ ನೀವೇ ಇದೇ ಹಾಡನ್ನು ಇನ್ನೊಂದ್ಸಲ ಹಾಡಿದಾಗ ನಿಮ್ಗೆ ಗೊತ್ತಾಗುತ್ತೆ, ನಾನು ಆವಾಗ ಈ ಥರ ಹಾಡ್ತಾ ಇದ್ದೆ, ಇಷ್ಟೆಲ್ಲ ವಿಷಯಗಳಿದೆ. ಈಗೇನು ನೀವು ಹೇಳಿದಂಗೆ ವಾಕ್ಮ್ಯಾನು ಮೊಬೈಲಲ್ಲಿ ಕೇಳ್ತೀರಾ, ಅದನ್ನು ರಿಪೀಟ್ ಮಾಡಿ ಹಾಡ್ತೀರಾ, ಬಟ್ ಅದರಲ್ಲಿ ಚಿಕ್ಕ ಚಿಕ್ಕ ಸಂಗತಿಗಳು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ನಿಮ್ಗೆ ಹೇಳ್ಕೊಡೋರು ಇಲ್ಲ ಅಂತ ಹೇಳ್ತೀರಾ, ನೀವೇ ಕಲ್ತ್ಕೊಂಡು ನೀವೇ ಹಾಡ್ತೀರಾ ಅಂತ. ಸರ್ ಒಂದು ಅಂದ್ಕೊಂಡಿದ್ದನ್ನು ಹೇಳ್ತೀನಿ. ಗೌಂಡಿಯರ್ ಕೈ ಒಳಗಡೆ ಕೆಲಸ ಮಾಡ್ತೀನಿ ಸರ್, ಕಿವ್ಯಾಗ 2 ಕಿವ್ಯಾಗ ವಾಕ್ಮನ್ ಹಾಕ್ಕೊಂಡು ಹಾಡು ಕೇಳ್ಕೊತ ನಾ ಮಾಲ್ ಕಲಿಸ್ಕೊಡಕತ್ತಿದ್ನಂದ್ರೆ ವಾಕ್ಮನ್ ತೆಗಿಲಿ ಅದನ್ನ ಮಬ್ಬ ಮಾಲ್ ಕೊಡು ಮೊದಲು ಸಾಯಂಕಾಲ ಕೇಳೋಂಕೇನಿ. ಹಿಂಗೆ ಸರ್ ನನಗೆ ಟೈಮೇ ಇಲ್ಲ ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಜೀವನ ದಾಟಿಸ್ಬೇಕಲ್ಲ ಸರ್. ಏನಂದರೆ ಆ ಲೆವೆಲ್ಗೆ ಇದ್ಕೊಂಡು ನೀವು ಇಷ್ಟು ರೀಚ್ ಆಗಿದ್ದೀರಾ, ಇಷ್ಟು ಚೆನ್ನಾಗಿ ಹಾಡ್ತಾ ಇದ್ದೀರಾ ಅಂದರೆ ನಿಮಗೆ ಗಾಡ್ ಗಿಫ್ಟ್. ಹಾಂ ಸರ್, ಗೊತ್ತಾಯ್ತಲ್ವಾ? ಇದನ್ನು ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ಇದು ಬದುಕು ನಿಮ್ಮದು, ಅದು ನಿಮ್ದೇನು ಕೂಲಿ ಕೆಲಸ ಅದು ಮಾಡಲೇಬೇಕು. ಬಟ್ ವಾರಕ್ಕೆ ಒಂದಿನ ರಜೆ ಇರತ್ತಲ್ವಾ? ಇರುತ್ತೆ ಸರ್, ಇರುತ್ತೆ. ಆದಿತ್ಯವಾರ ರಜೆ ಇರುತ್ತೆ, ಸೋಮವಾರ ದಿವಸ ಇರುತ್ತೆ ಸರ್. ಅದು ಆ ಒಂದಿನಕ್ಕೆ ಯಾರ ಹತ್ರ ಒಂದು ಗುರುಗಳ ಹತ್ರ ಹೋಗಿ ಕಲ್ತ್ಕೊಳ್ಳಿ, ನೀವು ಎಲ್ಲೋ ಹೋಗಿ ರೀಚ್ ಆಗ್ತೀರಾ. ಓಕೆ, ಆಯ್ತು ಸರ್. ಓಕೆ ಸರ್, ಕಲಿತೀನಿ ಸರ್. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ವಿ ಮನೋಹರ್ ಸರ್ ಪ್ಲೀಸ್. ಇನ್ನೊಂದು ಪುಂಡ್ಲಿಕ ಸರ್, ಈಗ ನಾವೆಷ್ಟು ಎಲ್ಲರೂ ಕೇಳಿದ್ದಾರೆ ಮಹಾಪ್ರಾಣ ದೀಪಂ. ನೀವು ಮಹಾಪ್ರಾಣ ದೀಪಂ ಅಂತಲೇ ಹಾಡ್ತೀರಾ. ಸೊ ಪ್ರಾಣ ಆ ಉಚ್ಚಾರ ನೀವು ಅದು ಮೊದಲು ತಿದ್ಕೋಬೇಕು. ಆಮೇಲೆ ನೀವು ಎಷ್ಟು ಗಂಟೆಗೆ ಹೇಳ್ತೀರಿ ಸರ್? ಬೆಳಗ್ಗೆ 6 ಗಂಟೆಗೆ ಹೇಳ್ತೀವಿ ಸರ್. ಆಮೇಲೆ ಮನೆಯಲ್ಲಿ ಕೆಲಸ ಇರುತ್ತೆ, ನೀರದು ತುಂಬೋದು ಮಾಡಿಕೊಂಡು 8 ಗಂಟೆಗೆ ಅಂದ್ರೆ ಊಟ ಮಾಡಿ ಕೆಲಸಕ್ಕೆ ಹೋಗ್ತೀವಿ ಸರ್. ಸಂಜೆ ಎಷ್ಟೊತ್ತಿಗೆ ಫ್ರೀ ಆಗ್ತೀರಿ? 6 ಗಂಟೆಗೆ ಅವರು ಕೆಲಸದವ್ರನ್ನ 6 ಗಂಟೆಗೆ ಬಿಡ್ತಾರೆ ಸರ್. ಅಲ್ಲಿಂದ ಮನೆಗೆ ಬಂದು ಮುಟ್ಟಬೇಕಂದ್ರೆ 7 ಗಂಟೆ ಅಂದರೆ ಹಳ್ಳಿ ಮೇಲೆ ಹೋಗ್ತೀವಿ ಸರ್. ನಮ್ಮೂರಿಂದ 10-15 ಕಿಲೋಮೀಟ್ರ್ ಹಳ್ಳಿ ಮೇಲೆ ಹೋಗಿ ಕೆಲಸ ಮಾಡಿ ಮನೆಗೆ ಬರ್ಬೇಕು ಸರ್. ಅದೇ ಈಗ ರಾಜಗೋಪಾಲ್ ಅವ್ರು ಹೇಳ್ದಂಗೆ ಭಾನುವಾರ ಒಂದು ಗುರುಗಳ ಹತ್ರ ಪಾಠ ಹೇಳಿಸ್ಕೊಂಡು ಅದನ್ನು ರೆಕಾರ್ಡ್ ಮಾಡಿಕೊಂಡು ಆ ವಾರ ಪೂರ್ತಿ ಅದನ್ನು ಪ್ರಾಕ್ಟೀಸ್ ಮಾಡ್ಬೋದು. ಕೆಲಸ ಮಾಡ್ತಾ ಮಾಡ್ತೀನಿ ಸರ್. ಈ ಸ್ವರಜ್ಞಾನ ಇಲ್ಲದೇ ಇದ್ರೆ ಇಂಥ ಹಾಡು ಹಾಡೋದು ತಪ್ಪಾಗುತ್ತೆ. ಹಾಂ ಸರ್, ಹಾಡಲೇಬಾರ್ದು ಇಂಥ ಹಾಡನ್ನು, ಸ್ವರಜ್ಞಾನ ಇಲ್ಲ ಅಂದರೆ. ಸ್ವರ ಕಲ್ದೇ ಇದ್ರೆ ಇಂಥ ಹಾಡೆಲ್ಲ ಕಷ್ಟ ಆಗುತ್ತೆ. ಆಮೇಲೆ ತಾಳ ಎಲ್ಲ ಮಿಸ್ ಆಗಿದೆ ನಿಮಗೆ. ಮಧ್ಯಮ ಕೊನೆಯಲ್ಲಿ ತಾಳನೇ ಎಲ್ಲೆಲ್ಲೋ ಹೋಗ್ತಾ ಇತ್ತು. ಇಲ್ಲ ಸರ್, ಇಲ್ಲಿ ಮಠ ನನ್ನಲ್ಲಿರೋ ಒಂದು ಕಲೆನ ತಗೊಂಡು ಬಂದಿದ್ದೀನಿ. ಇನ್ಮೇಲೆ ಗೊತ್ತಾಯಿತು ಏನು ಮಾಡ್ಬೇಕಂತೇಳಿ ನಿಮ್ಮಿಂದ. ಇನ್ಮೇಲೆ ಕಲಿತೀನಿ ಸರ್. ಕಲೀರಿ. ಕಲಿತೀನಿ. ಪುಂಡಲಿಕ್ ಅವರೇ. ಹಾಂ ಸರ್. ಸಾರಿ, ಇವಾಗ ವೇದಿಕೆ ನಿಮಗೆ ಸಿಕ್ಕಿದೆ. ಹಾಂ ಸರ್. ಆ ವೇದಿಕೆಯಿಂದ ನಿಮಗೆ ಫೇಮಸ್ಸು ತುಂಬ ಪರಿಚಯನೂ ಸಿಗ್ತಾ ಇದೆ. ಹಾಂ ಸರ್. ಬಟ್ಟು ಇದರಿಂದಾಗಿ ಕಲಿಕೆ ನಿಲ್ಬಾರ್ದು. ಇಲ್ಲ ಸರ್, ಬಿಡಲ್ಲ. ನಿಮಗೆ ಮಾತ್ರ ಅಲ್ಲ, ಎಲ್ಲರಿಗೂ ಹೇಳ್ತಾ ಇರೋದು ಕಲಿಬೇಕು. ಇದೇ ಫೈನಲ್ ಅಲ್ಲ, ಇದೇ ಅಚೀವ್ಮೆಂಟ್ ಅಲ್ಲ. ಆಮೇಲೆ ಮನೋಹರ್ ಸರ್ ಹೇಳಿದ್ದು ಕರೆಕ್ಟಾದ ಒಂದು ಗುರು ಹೇಳಿದ ಪಾಠ ಅದು. ಹೌದು ಸರ್, ಹೌದು. ಅಂದರೆ ನಮಗೆ ಸಂಗೀತನ ಕಲ್ತು ಇದನ್ನು ಹಾಡಿದರೆ, ಇದು ಕಣ್ಣು ಕಟ್ಟಿ ನಮ್ಮಲ್ಲಿ ಮೈಯಲ್ಲಿ ತೋಳಲ್ಲಿ ಬಲ ಇದೆ ಅಂತ ಹೊಡಿತಾ ಇದ್ದೀವಿ. ಅದೇ ಕಣ್ಣು ಬಿಟ್ಟು ಕರೆಕ್ಟಾಗಿ ಏನಿದೆ ಅನ್ನೋದನ್ನು ಕಲ್ತು ನೋಡಿದರೆ, ಈ ನೋಟನ್ನು, ಈ ಸ್ವರ ಹಾಡ್ತಾ ಇದ್ದೇನೆ, ಈ ಸ್ವರದಲ್ಲಿ ಈ ಆರೋಹಣ ಅವರೋಹಣ ಈ ರಾಗದಲ್ಲಿ ಇದೆ ಅನ್ನೋದು ತಿಳ್ಕೊಂಡು ಹಾಡೋದಕ್ಕೂ ತಿಳಿದೇ ಸುಮ್ಮನೆ ಹಾಡೋದಕ್ಕೂ ದೇರ್ ಇಸ್ ಲಾಟ್ ಆಫ್ ಡಿಫ್ರೆನ್ಸ್. ಅದು ನಿಮ್ಗೆ ಗೊತ್ತಾಗತ್ತೆ. ನೀರಿನಲ್ಲಿ ಬಿದ್ದರೆ ಬದುಕಬೇಕು ಅಂತ ಈಜೋದು ಬೇರೆ, ಆಮೇಲೆ ಈಜು ಕಲ್ತು ಅದನ್ನು ಈಜೋದು ಬೇರೆ. ಆಮೇಲೆ ಇನ್ನೊಂದು ವಿಷಯ ಏನು ಹೇಳ್ತೀನಿ, ಸಂಗೀತ ಕಲೆಯನ್ನು ಕೈ ಹಿಡಿದಾರೆ ಯಾರೆಲ್ಲ ಆರಾಧಿಸಿದ್ದಾರೋ ಅವರನ್ನು ಸಂಗೀತ ಅಥವಾ ಕಲೆ, ಯಾವುದೇ ಕಲೆ ಯಾವತ್ತೂ ಅವರನ್ನು ಹಸಿವಿಂದ ಇಟ್ಟಿಲ್ಲ. ಸಂಗೀತ ಕಲೆ ಎಲ್ಲರನ್ನು ಪೋಷಿಸಿದೆ, ಎಲ್ಲರನ್ನು ಬೆಳೆಸಿದೆ. ನಾವೆಲ್ಲರೂ ದೇವರ ದಯದಿಂದ ಅದನ್ನು ಆರಾಧಿಸಿ ಅದನ್ನು ಕಲಿತು ಇಲ್ಲಿವರೆಗೆ ಬಂದಿದ್ದೀವಿ. ಎಲ್ಲರೂ ಹಾಗೆ. ಯಾವುದೇ ಒಬ್ಬ ಆರ್ಟಿಸ್ಟ್ ಆಗಲಿ ಹಸಿವಿಂದ ಸತ್ತಿದ್ದು ಅಂದರೆ ಅಹಂಕಾರದಿಂದ ಸತ್ತಿರ್ಬೋದು, ಹಸಿವಿಂದ ಕಲೆ ಆರಾಧಕರಾಗಿ ಚಾನ್ಸೇ ಇಲ್ಲ. ಅದಕ್ಕಾಗಿ ದಯವಿಟ್ಟು ಟೈಮ್ ಇಲ್ಲ ಅದು ಇದು ಅಂತ ಏನು ಹೇಳಬೇಡಿ. ನಿಮ್ಮದು ಪ್ರಯತ್ನ ಬೇಕೇ ಬೇಕು. ಕಲಿತೀನಿ ಸರ್, ಕಲಿತೀನಿ. ಗುಡ್ ಲಕ್. ಥ್ಯಾಂಕ್ ಯು ಸೋ ಮಚ್. ಏನು ಡೈಲಾಗ್ ಇದೆ ಸರ್. ಕಲಾವಿದ ಅಹಂಕಾರದಿಂದ ಸತ್ತಿರ್ಬೋದು,
ಹಸಿವಿನಿಂದ ಸತ್ತಿರಲ್ಲ ಅಂತ. ಫ್ಯಾಂಟಾಸ್ಟಿಕ್ ಸರ್. ಗುರುಕಿರಣ್ ಸರ್ ಪ್ಲೀಸ್. ಅದೇ ರಾಜಗೋಪಾಲ್ ಅವ್ರು ಹೇಳಿದರು, ಅಂದರೆ ಒಂದೇನು ಗೊತ್ತಾ, ಕಲಿಬೇಕು ಅಂದರೆ ಕಲಿತೀವಿ, ಅದಕ್ಕೆ ಕಾರಣ ಕೊಡೋಕ್ಕೆ ಹೋಗಲ್ಲ. ಇಲ್ಲ ಸರ್, ಇದ್ದಿದ್ದನ್ನು ಹೇಳಿದೆ. ಅಲ್ಲಲ್ಲ, ಕಲಿಯುವಾಗ ಏನಾಗುತ್ತೆ ಇನ್ನು ಗೊತ್ತಾ, ಮುಂದೆ ಮಾತ್ರ ಹಾಂ. ಯಾವ ಪ್ರಾಬ್ಲಮ್ ಇಲ್ಲ ಸರ್, ಸಂಗೀತನೇ ನನ್ನ ಜೀವನ ತಿಳ್ಕೊಂಡು ಕಲಿತೀನಿ ಸರ್. ಓಕೆ, ಅಷ್ಟೇ ಬೇಕಾಗಿರೋದು. ನನಗೆ ಮನೆಯಲ್ಲಿ ಕಲಿಯೋಕ್ಕೆ ಬಿಟ್ಟಿಲ್ಲ. ಹಾಂ ಸರ್. ಆಯಿತಾ, ನಾನು ಕಲ್ತಿದ್ದು ಯಾವಾಗ ಅಂದರೆ, ನಾನು ದುಡಿಯೋಕ್ಕೆ ಶುರು ಮಾಡಿದ ನಂತರ ಕಲ್ತಿದ್ದು ನನ್ನ ದುಡ್ಡಲ್ಲೇ. ಓಹೋ. ನನ್ನ ದುಡ್ಡಲ್ಲೇ ದುಡಿದು ಗ್ಯಾಪ್ ಮಾಡ್ಕೊಂಡು ಹೋಗಿ ನಾನು ಪಾಠ ಮಾಡಿಕೊಂಡು ಕಲಿತಿದ್ದೆ. ಕಲಿಬೇಕಾದ್ರೆ ಅದು ಕಾರಣ ಇದ್ದರೆ, ಈಗ ನಾನು ಫುಲ್ಲು ಆ ಟೈಮಲ್ಲಿ ಓಕೆ, ನಾನು ಊರು ಬಿಟ್ಟು ಬೇರೆ ಊರಲ್ಲಿ ಕೆಲಸಕ್ಕಿರುವಾಗ ನಾನು ನನ್ನ ದುಡ್ಡಲ್ಲೇ ಹಾಂ ಸರ್. ದುಡಿದಿದ್ದಲ್ಲಿ ಅಟ್ಲೀಸ್ಟ್ ನಾನೊಂದು 20% ದುಡಿದಿದ್ದಲ್ಲಿ ಸಂಗೀತ ಕ್ಲಾಸಿಗೆ ಕೊಟ್ಟು ಕಲ್ತಿದ್ದೆ. ಕಲಿಬೇಕಂದ್ರೆ ಮನಸ್ಸಿರುತ್ತೆ, ಇಲ್ಲಾಂದರೆ ಏನು ನನಗೆ ಸ್ವಲ್ಪ ಬ್ಯುಸಿ ಇದ್ದೀನಿ, ನಾನು ಅಲ್ಲಿ ಸ್ವಲ್ಪ ನನಗೆ ಕೆಲಸ ಇದೆ, ಅದು ಎಷ್ಟಾದರೂ ಅಷ್ಟೇ, ಬೇಕಂದರೆ ಮಾಡ್ತೀವಿ ಅಷ್ಟೇ, ಅದರಲ್ಲಿಲ್ಲ. ಇದು ಪ್ರಾಬ್ಲಮ್ ಏನಂದರೆ, ಈಗ ನಿಂದು ಪ್ರಾಬ್ಲಮ್ ಏನಾಗಿದೆ ಅಂದರೆ, ಕಾರ್ ಬಿಡೋಕ್ಕೆ ಗೊತ್ತಿಲ್ಲ, ಬಟ್ ನಾನು ಕಾರ್ ಬಿಡಬೇಕು. ಹಾಂ ಸರ್. ಎಕ್ಸ್ಲೇಟ್ರ್ ಕೊಟ್ಟರೆ ಹೋಗುತ್ತೆ, ಅಷ್ಟು ಗೊತ್ತಿದೆ ನಿನಗೆ. ಹೌದು ಸರ್. ಹಾಂ, ಬಟ್ ಕಾರ್ ಬಿಡೋಕ್ಕೊಂದು ಕ್ರಮ ಇದೆ, ಅದಕ್ಕೊಂದು ಲೈಸೆನ್ಸ್ ಬೇಕು ಅಂತ ಇಲ್ಲ. ಬೇಕು. ಬಟ್ ಹೆಂಗೆ, ಎಷ್ಟು ಗೇರಿದೆ, ಯಾವ್ಯಾವ ಗಾಡಿ ಹೆಂಗೆ ಓಡಿಸ್ಬೇಕು ಅಂತ ಗೊತ್ತಿರಬೇಕು. ನಿಂದೀಗ ಆ್ಯಕ್ಚುಲಿ ಈಗ ನಾನು ಮಿಸ್ಟೇಕ್ ಮಾಡಿದೆ ಅನಿಸುತ್ತೆ. ಈಗ ಲಾಸ್ಟ್ ರೌಂಡ್ ನಾನು ಹೇಳಿದೆ, ಯಾರಿಗೇನು ಕೊಡೋದು ಬೇಡ, ಯಾಕೆಂದರೆ ಈಗ ನಾವು ಬೇರೆ ಕಾಂಪಿಟೇಷನ್ ಜಡ್ಜಸ್ ಆಗಿ ಹೋಗ್ತೀವಿ. ಏನಾಗುತ್ತೆ ಅಂದರೆ, ನಾವು ಯಾವುದೊಂದು ಸಾಂಗ್ ಕೊಟ್ಟಿರ್ತೀವಿ, ಅವರು ಆಮೇಲೆ ಅಯ್ಯೋ ನಾನು ಅದು ಆಡಬೇಕಿತ್ತು, ಇವ್ರು ಇದನ್ನು ಹೇಳಿದರು, ಫೈನಲ್ಲೇ ನಾನು ಅದರಿಂದ ಸೋತುಬಿಟ್ಟೆ ಅಂತ ಹೇಳೋದು. ಅದಕ್ಕೆ ಎಲ್ಲ ನಿಮಗೆ ನಿಮಿಷಂತಲೇ ಸೆಲೆಕ್ಟ್ ಮಾಡಿ ಅಂತ ಹೇಳಿದ್ದು. ಇವತ್ತು ನನಗೆ ಇದು ನಮ್ಮ ತಪ್ಪು ಅಂತ ಅನಿಸ್ತು. ಈಗ ಕಷ್ಟದ ಸಾಂಗ್ ಹಾಡಿದ ತಕ್ಷಣ ನಾವೇನು ಇಲ್ಲಿ ಬಂದು ವಾ ಅಂತ ಹೇಳಲ್ಲಪ್ಪ. ಇಲ್ಲ ಸರ್. ಕಷ್ಟದ ಸಾಂಗ್ ಚೆನ್ನಾಗಿ ಹಾಡಿದ್ರೆ ಎದ್ದು ಬಿದ್ದು ಕುಣಿತೀವಿ ನಾವು. ಹಾಂ ಸರ್. ಇಲ್ಲಿ ಏನಾಗಿದೆ ಅಂದರೆ, ಆಗದಿರೋ ಸಾಂಗು ಇಲ್ಲ, ಅದನ್ನು ಹಾಡಬೇಕಾಗಿ ನಿನ್ಗೆ ಗೊತ್ತಿಲ್ಲ, ಆ ಜಾನರೇ ಗೊತ್ತಿಲ್ಲ ನಿನಗೆ. ಈಗ ನೀನು ನ್ಯಾಚುರಲ್ ಸಿಂಗರು, ಎಲ್ರಿಗೆ ಬರಲ್ಲ, ದೇವರು ಬರೋದು ನಿನ್ನ ಬಂದಿದೆ, ಅದು ಎಲ್ರಿಗೆ ಬರಲ್ಲ. ಆ ಥರ ನೀನು ಕರೆಕ್ಟಾಗಿ ಶ್ರುತಿಯಲ್ಲಿ ಹಾಡ್ತೀಯ. ಈಗ ಈ ನೋಟಿಂದ ಒಂದು ಸಂಗತಿ ತಗೊಂಡು ಈ ನೋಟಿಗೆ ಹೋಗಬೇಕು, ಈ ನೋಟ್ ಸರಿ ಇರುತ್ತೆ, ಮಧ್ಯೆ ಹೋಗೋ ದಾರಿ ಇದೆಯಲ್ಲ, ಅದು ಫುಟ್ಪಾತ್ ಮೇಲೆ ಎಲ್ಲ ಹೋಗಿ ಅಲ್ಲಿ ಜಾಯ್ನ್ ಆಗ್ತೀಯ. ಹಾಂ ಸರ್. ಅರ್ಥ ಆಯ್ತಾ? ಸೊ ಅದು ಕರೆಕ್ಟ್ ಆ ರೂಟಲ್ಲಿ ಹೋದ್ರೇನೆ ಅಂತ. ಸೊ ಇದು ಪಕ್ಕ ನಿನಗೆ ಕ್ಲಾಸಿಕಲ್ ಸಾಂಗ್, ನಿನ್ನ ಜಾನರ್ ಅಲ್ಲ ಅದು. ನೀನು ಪಕ್ಕ ನಿನ್ನ ಚೆನ್ನಾಗಿ ಹಾಡಿರೋದು ಫೋಕ್, ಎಕ್ಸ್ಟ್ರಾರ್ಡಿನರಿ. ಐ ಥಿಂಕ್ ಹೈಯೆಸ್ಟ್ ಮಾರ್ಕ್ ನಿನಗೆ ಸಿಕ್ಕಿದೆ ಫೋಕ್ ರೌಂಡಲ್ಲಿ. ಹೌದು ಸರ್. ಹಾಂ, ಫೋಕ್ ಹಾಡೋದು ಬಿಟ್ಟು ನಾನು ಕ್ಲಾಸಿಕಲ್ ಅಂದರೆ ಯಾರನ್ನು ಇಂಪ್ರೆಸ್ ಮಾಡೋಕ್ಕೆ ಹೋಗೋದು. ಆಗ ಏನಾಗುತ್ತೆ, ನಮಗೆ ಕೋಪ ಬರುತ್ತೆ ಒಂಥರ. ಏನಕ್ಕೆ ಇಷ್ಟೆಲ್ಲ ಮಾಡಿ, ನನ್ನ ಸ್ಟ್ರೆಂತ್ ಇದೆ, ನಾನು ಫುಟ್ಬಾಲ್ ಪ್ಲೇ ಮಾಡ್ತೀನಿ, ಇಲ್ಲ ಇವತ್ತು ನಾನು ಹಾಕಿ ಪ್ಲೇ ಮಾಡ್ತೀನಿ ಅಂತ ಕೋಲ್ ಇಟ್ಕೊಂಡು ಕೂತ್ರೆ, ನಿನ್ನ ಯಾವುದು ಗ್ರೌಂಡ್, ನಿಂದು ಯಾವುದು ಸ್ಟ್ರೆಂತ್? ಇಲ್ಲ ನಾನು ಬೌಲಿಂಗ್ ಮಾಡು, ಇಲ್ಲ ನಾನು ಬ್ಯಾಟಿಂಗ್ ಮಾಡಬೇಕು ಅಂತ ಹೊರಟ್ರೆ ಸ್ಟ್ರೆಂತ್ ಯಾವ್ದು ನಿಂದು ಅಂತ ನೋಡಬೇಕು. ಆಗ ಏನಾಗುತ್ತೆ, ನಮಗೆ ಫೈನಲ್ ಏನೋ ಎಕ್ಸ್ಪೆಕ್ಟ್ ಮಾಡ್ತೀವಿ, ಫೈನಲ್ ರೌಂಡ್ ನಮ್ದು ಹಿಂಗಿರುತ್ತೆ ಹಂಗಿರುತ್ತೆ ಅಂದ ಕೂಡಲೇ ನನ್ನ ಸಾಂಗ್ ಸೆಲೆಕ್ಷನ್ನೇ ಗೊತ್ತಾಯಿತು. ಸಾಂಗ್ ಸೆಲೆಕ್ಷನ್ ನೋಡಿದ ತಕ್ಷಣ ಇದು ಹೋಯ್ತು ಅಂತ ಅನಿಸುತ್ತೆ. ಆಮೇಲೆ ಸ್ಟಾರ್ಟಿಂಗ್ ಮಾಡಿದ್ದು ಶ್ರುತಿ ಪ್ರಾಬ್ಲಮ್ ಇತ್ತು. ಅದು ನೀಟಾಗಿದೆ, ಟ್ರ್ಯಾಕಲ್ಲಿ ಶ್ರುತಿ ಇದೆ, ಆಮೇಲೆ ತಾಳ ಇದೆ ಸ್ಟಾರ್ಟ್ ಆಗೋದು. ಸೊ ಬೇಸಿಕಲಿ ಏನು ಗೊತ್ತಿಲ್ಲ ಅಂದರೆ ಕಲಿಬೇಕು ಅಷ್ಟೇ, ಕಲ್ತು ಆಡಬೇಕು, ನಾನು ಏನು ಪ್ರಾಬ್ಲಮ್ ಇಲ್ಲ. ಬಟ್ ಯಾವುದು ನಿನ್ನ ಸ್ಟ್ರೆಂತ್ ಇತ್ತು, ನಿನ್ನ ಜನಪದ ನಿನ್ನ ಹೆವಿ ಸ್ಟ್ರೆಂತು, ಅದನ್ನೇ ಫೈನಲಿಗೆ ಆಡಿದ್ರೆ ಸಾಕಿತ್ತಲ್ಲ. ಅದು ಹೊಡೆದು 100% ಎಲ್ಲ ಒಳಗೆ 100% ಇರ್ತಿದೆ. ನೀವು ಚೆನ್ನಾಗಿ ಮಾಡಿದಷ್ಟು ನಮ್ಮ ಖುಷಿ. ಯಾವತ್ತು ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಸಿಂಗರ್ಸು ಯಾವತ್ತೂ ಬೇರೆ ಯಾವ ಕಾಂಪಿಟೇಷನ್ ಸಿಂಗರ್ಸ್ನ ಮೇಲೆ ಇದ್ದಾರೆ ಅಂತ. ಅದಕ್ಕೆ ಹೇಳ್ತಾ ಇರೋದು ಸರ್. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಇಷ್ಟು ಕಠಿಣವಾಗಿರೋ ಸಾಂಗ್ಗಳನ್ನು ನಾನು ಎಲ್ಲೂ ಹಾಡಿಲ್ಲ. ಮತ್ತೆ ಫೈನಲ್ಗೆ ಏನಕ್ಕೆ ಹಾಡೋದು? ಯಾರು ಹೇಳಿದ್ರು ಇದನ್ನು ಹಾಡಬೇಕಂತ ಯಾರಾದರೂ ಹೇಳಿದ್ರಾ? ಇಲ್ಲ ಸರ್. ಮತ್ತೆ ಅದಕ್ಕೆ ಈಗ ನಾವು ಬೇರೆ ಕಾಂಪಿಟೇಷನ್ ಹೋದಾಗ ಇದೇ ಪ್ರಾಬ್ಲಮ್ ಆಗುತ್ತೆ. ಇಲ್ಲ ಹೇಳ್ತಾರೆ, ನೀವೇ ಸೆಲೆಕ್ಟ್ ಮಾಡಿದ್ದು, ಅದಕ್ಕೆ ನನಗೆ ಆಡೋಕ್ಕಾಗಿಲ್ಲ ಅಂತ. ಅದಕ್ಕೆ ಈ ಕಾಂಪಿಟೇಷನ್ ಹೇಳಿದೆ, ಫೈನಲ್ ಬಿಟ್ಬಿಡಿ, ಸಿಂಗರ್ಸ್ಗೆ ಬಿಟ್ಬಿಡಿ, ಅವರೇ ಸೆಲೆಕ್ಟ್ ಮಾಡ್ಕೊಂಡು ಹಾಡಲಿ ಅಂತ. ಓಕೆ ದಟ್ಸ್ ಇಟ್, ಥ್ಯಾಂಕ್ ಯು. ಸೊ ಅವ್ರು ಓವರ್ ಆಲ್ ಏನು ಹೇಳಿದ್ದು ಅಂತಂದರೆ, ನಿಮ್ಗೆ ಒಳ್ಳೆ ಸ್ಟ್ರೆಂತ್ ಇದೆ, ನಿಮ್ದೇನೋ ಒಂದು ಸ್ಟ್ರೆಂತ್ ಇದೆ, ಅದನ್ನು ಕಂಟಿನ್ಯೂ ಮಾಡಿ ಅಂತ. ಸೊ ಖಂಡಿತ ಒಳ್ಳೇದಾಗಲಿ. ನಗರಿ ಸ್ವಲ್ಪ ಒಂದು ವಿಷಯ ಏನು ಗೊತ್ತಾ, ಇಷ್ಟೊಂದು ಸಾಧಕರು ಆ ಸೀಟಲ್ಲಿದ್ದಾರೆ, ನೀವು ಎಷ್ಟೇ ದುಡ್ಡು ಕೊಟ್ಟರು ಇಷ್ಟೊಂದೆಲ್ಲ ನಿಮಗೆ ಸಜೆಷನ್ ಎಲ್ಲೂ ಸಿಗಲ್ಲ, ಯಾವ ಇನ್ಸ್ಟಿಟ್ಯೂಷನಲ್ಲೂ ಸಿಗಲ್ಲ. ಅದು ಇಲ್ಲಿ ಸಿಕ್ಕಿದೆ ಅಂತಂದರೆ ಅದನ್ನು ನೀವು ಯೂಸ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ. ಕದ್ರಿ ಮಣಿಕಾಂತ್ ಸರ್ ಏನು ಹೇಳಿದ್ರು,
ಯಾವತ್ತು ಸರಸ್ವತಿನ ನಂಬಿದವ್ರನ್ನ ಅಹಂಕಾರ ದೂರ ಇಟ್ಟಿರ್ಬೋದು, ಆದರೆ ಹಸಿವಿನಿಂದ ಅವರು ಯಾವತ್ತೂ ಸತ್ತಿಲ್ಲ ಅಂತ. ಓಕೆ, ಸೊ ಖಂಡಿತ ನೀವು ಇನ್ನೂ ಶ್ರಮ ಪಟ್ಟರೆ ನೀವು ಏನು ಅಂದ್ಕೊಂಡಿದ್ದೀರ ಅದು ಸಾಧಿಸ್ತೀರಾ. ಆಲ್ ದಿ ಬೆಸ್ಟ್. ಆ್ಯಂಡ್ ಒಂದು ವಿಷಯ ಹೇಳಬೇಕು, ನೀವು ಪದೇ ಪದೇ ಹೇಳ್ತೀರಾ ನನ್ನ ಕಷ್ಟ ಇದೆ, ಅದಿದೆ ಇದಿದೆ ಅಂತ. ಬಟ್ ಒಂದು ವಿಷಯ ಹೇಳ್ತೀನಿ, ಈ ಒಂದು ಕಾಂಪಿಟಿಷನ್ನಲ್ಲಿ 1,000ಕ್ಕಿಂತಲೂ ಹೆಚ್ಚು ಜನ ಆಡಿಷನ್ ಕೊಟ್ಟಿದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ. ಬಟ್ ಇವಾಗ ಇರೋವಂಥದ್ದು ಕಡೆಯ 9 ಜನ ಕಂಟೆಸ್ಟೆಂಟ್ಸ್ ಮಾತ್ರ. ನೀವು ಅರ್ಥ ಮಾಡ್ಕೊಳ್ಳಿ, ನೀವು ಕೂಲಿ ಕೆಲಸ ಮಾಡಿ ಅಷ್ಟೊಂದೆಲ್ಲ ಕಷ್ಟ ಇದ್ದರೂ ಆ 1,000 ಜನರಲ್ಲಿ ಟಾಪ್ 9ರಲ್ಲಿ ಇದ್ದೀರಾ ಅಂತಂದ್ರೆ ಅದೇ ಒಂದು ದೊಡ್ಡ ಅಚೀವ್ಮೆಂಟ್ ನಿಮಗೆ. ಓಕೆ, ಸೊ ನಾನು ಏನು ಹೇಳೋದು ಅಂತಂದ್ರೆ ಅದೆಲ್ಲ ಕಷ್ಟ ಇದ್ದೂ ನೀವು ಟಾಪ್ 9ಗೆ ಬರಬಹುದು ಅಂತಂದ್ರೆ ಅವ್ರು ಹೇಳಿರೋಂಥ ಒಂದು ಸಣ್ಣ ವಿಷಯ ಅಲ್ಲ, ದೊಡ್ಡ ವಿಷಯ ಆ್ಯಕ್ಚುಲಿ. ಸಣ್ಣ ಸಜೆಷನ್ ಅದು ಏನು ಅಂತಂದರೆ ಇದನ್ನು ಇನ್ನೂ ಒಂದು ಸ್ವಲ್ಪ ಪರ್ಫೆಕ್ಷನ್ ಮಾಡ್ಕೊಳ್ಳಿ, ಒಂದು ಗುರುನ ಹುಡ್ಕೊಳ್ಳಿ, ಅದು ಆಗುತ್ತೆ ನಿಮ್ಮಿಂದ. ಓಕೆ, ಸೊ ಇವಾಗ ಏನು ಹೇಳ್ತೀರಾ, ನನಗೆ ಗಾರ ಕೆಲಸ ಇದೆ, ಅದರ ಮಧ್ಯದಲ್ಲಿ ಇದು ಮಾಡಬೇಕು ಅಂತ. ಅವ್ರು ಹೇಳಿದ್ದನ್ನು ಫೋಕಸ್ ಮಾಡಿ ಸ್ವಲ್ಪ ಜಾಸ್ತಿ ಟೈಮ್ ಕೊಟ್ಟು ನೋಡಿ, ನೀವು ಸ್ವಲ್ಪ ನಿದ್ದೆ ಕಡಿಮೆ ಮಾಡಿ ಇದೆಲ್ಲ ಜಾಸ್ತಿ ಮಾಡಿ ನೋಡಿ. ನೀವು ಒಂದು ದಿನ ನೀವು ಇದರಿಂದಾನೇ ತುಂಬ ದುಡ್ಡು ಮಾಡ್ತೀರಾ ಡೆಫಿನೆಟ್ಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಇವಾಗಲೇ ನೀವು ಫೇಮಸ್ ಆಗಿದ್ದೀರಾ, ಇನ್ನು ಸ್ಟಾರ್ಟ್ ಆಗುತ್ತೆ ಬುಕ್ಕಿಂಗು. ಪುಂಡ್ಲಿಕ್ ಅವರೇ ಒಂದು ಸ್ಟೇಜ್ ಶೋ ಇದೆ, ಬರ್ತೀರಾ? ಎಷ್ಟು ಕೊಡ್ತೀವಿ ಅಷ್ಟು ಕೊಡ್ತೀವಿ. ಬರಲ್ವಾ? ಯಾಕೆ? ಇಲ್ಲ ಸರ್, ಬರೋದಿಲ್ಲ. ಯಾಕೆ? ನಂದೊಂದು 3 ಬುಕ್ಕಿಂಗ್ ಇತ್ತು. ಇಲ್ಲ ಸರ್, ಹಂಗಿಲ್ಲ. ಇಷ್ಟೆಲ್ಲ ಬುದ್ಧಿವಾದ ಕಲ್ತಿದ್ದನ್ನ ಕಲಿಸೋದನ್ನ ಜನ ನೋಡ್ತಾರೆ ಸರ್. ಒಳ್ಳೆ ಟ್ಯಾಲೆಂಟಿಗೆ ಕಾಲ್ ಬರುತ್ತೆ ನಮ್ಮ. ಇಲ್ಲ ಅಯ್ಯೋ, ಒಂದ್ ಹೇಳ, ನೀನ್ ಚೆನ್ನಾಗಿಲ್ದಿದ್ರೆ ಫೈನಲ್ಸ್ ಅಲ್ಲಿ ಇರ್ತಿದ್ಯಾ? ಇಲ್ಲ ಸರ್, ಹಾಗೇನಿಲ್ಲ. ಫೈನಲಿಗೆ ಬಂದು ನೀನ್ ಇಂಪ್ರೂವ್ ಆಗ್ಲಿ ಅಂತ ಹೇಳೋದು. ಈಗ ಏನಾಗತ್ತೆ ಗೊತ್ತಾ, ನಾನು ಹೇಳ್ತೀನಿ, ಇದಕ್ಕೂ ನಮ್ಮ ಟಿವಿಗೂ ಬೇರೆ ಚಾನಲ್ ಇರೋ ಡಿಫ್ರೆನ್ಸ್ ಹೇಳ್ತೀನಿ. ಹೇಳೋದಕ್ಕೆ ಹೇಳೋದು, ಈಗ ಬೇರೆ ಚಾನಲ್ ಆದರೆ ಐದೋ ಗಾರೆ ಕೆಲಸ ಮಾಡಿಕೊಂಡು ಅಲ್ಲಿ ಏನೋ ಕೆಲಸ ಮಾಡುವಾಗ ಹೆಡ್ಫೋನ್ ಹಾಕ್ಕೊಂಡು ಪಾಪ ಎಷ್ಟು ಕಷ್ಟಪಡ್ತಿದ್ವಿ. ಇದು ಮಾರ್ಕೆಟಿಂಗ್ ಸ್ಟ್ರಾಟಜಿ, ಇದು ಸಿಂಪತಿ ಫ್ಯಾಕ್ಟ್ರು. ಇದನ್ನು ಮಾರ್ಕೆಟ್ ಮಾಡಿ ಅಯ್ಯೋ ಅಂತ ಸಿಂಪತಿ ಕ್ರಿಯೇಟ್ ಮಾಡಿ ಅದಕ್ಕೆ ಒಂದು ಮಾರ್ಕೆಟ್ ಕ್ರಿಯೇಟ್ ಮಾಡ್ತಾರೆ. ಪಾಪ ಕೆಲವರನ್ನೆಲ್ಲ ಹಾಳು ಮಾಡಿದ್ದಾರೆ. ನಾನು ಹೇಳೋದು ನಮ್ಮ ಕಾಂಪಿಟಿಷನ್ ಅಂದರೆ ಇಟ್ ಶುಡ್ ಬಿ ಜಸ್ಟ್ ಮ್ಯೂಸಿಕ್. ಫ್ಯಾಂಟಾಸ್ಟಿಕ್. ಸಂಗೀತ ಬಿಟ್ಟು ಬೇರೆ ಗಿಮಿಕ್ಸ್ ಇಲ್ಲ ಸಂಗೀತಕ್ಕೆ. ನಾನು ಅದೇ ಹೇಳೋದಲ್ಲ, ಯಾವ ಸಿಂಪತಿ ಫ್ಯಾಕ್ಟ್ರಿ ಯಾವುದಿಲ್ಲ. ನಿಂತ ಕಲೆ ಇದೆಯಾ, ಈ ಕೆಂಡನ ಹೆಂಗೆ ಮುಚ್ಚಿಡೋಕ್ಕಾಗಲ್ವಾ? ಕಲೆ ಇದ್ದರೆ ಇವತ್ತು ಅಥವಾ ನಾಳೆ ಬಂದೇ ಬರ್ತಾರೆ, ಡೌಟೇ ಇಲ್ಲ. ಇದೆಲ್ಲ ಏನು ಗೊತ್ತಾ, ಗಿಮಿಕ್ ಆದರೆ ಒಂದು ಸೀಸನಲ್ಲಿ ಯಾರೋ ಒಬ್ಬ ಇರ್ತಾನೆ, ನೆಕ್ಸ್ಟ್ ಇನ್ನೊಬ್ಬನ ಇಟ್ಕೊಳ್ತಾರೆ, ಪಾಪ ಅವನಿಗೆ ಕೈ ಇಲ್ಲ ಕಾಲಿಲ್ಲ ಅಂತ. ಸರ್, ಇನ್ನೊಂದು ಏನಂದರೆ ಲಕ್ಷ ಕೋಟಿ ದುಡ್ಡು ಸಿಗುತ್ತೆ ಅದು ಇದು ಅಂತೇಳಿ ಯಾವುದೇ ಕಾರಣಕ್ಕೂ ನನ್ನ ತಂದೆ ತಾಯಿ ಇಲ್ಲದರೆ ಅವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಇದು ಯಾವ ಸಿಂಪತಿನೂ ನನಗೆ ಬೇಕಾಗಿಲ್ಲ. ನನ್ನ ತಂದೆ ತಾಯಿನ ಎಲ್ಲೋ ಇರೋರನ್ನ ಇಲ್ಲಿ ತೊಗೊಂಡು ಬಂದು 4 ಗೋಡೆ ಮಧ್ಯೆ ಜೀವನ ಮಾಡುವಂಥ ಕುಟುಂಬನ ತೊಗೊಂಡು ಇಲ್ಲಿ ಮಟ್ಟ ತೊಗೊಂಡು ಬರೋದಕ್ಕೆ ದೇವ್ರು ಹಚ್ಚಿದ್ದಾನೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನಾನು ಸಂಗೀತ ಕಲಿಯೋದಕ್ಕೆ ಇಷ್ಟು ಕಷ್ಟ ಇವಾಗ ಪಡ್ತಾ ಇದ್ದೀನಿ. ಮುಂದೆ ಇದನ್ನೆಲ್ಲ ಬಿಟ್ಟು ಸಂಗೀತದ ಕಡೆ ಗಮನ ಕೊಟ್ಟು ಸಂಗೀತ ಕಲಿತೀನಿ ಸರ್. ಇಷ್ಟು ಹೇಳ್ಕೋದು ಮಾತ್ರ ಇಷ್ಟಪಡ್ತೀನಿ. ಅಪ್ಪಡಿ ಪೋಡು. ಅದೇ ನಾವು ಹೇಳಿದ್ದು ನಿಮಗೆ, ಇಷ್ಟೆಲ್ಲ ಒತ್ತು ಹೇಳಿ ಲಾಸ್ಟಿಗೆ ಅದೇ ಹೇಳಿದ್ರಿ ನೀವು ಕೂಡ. ಅಲ್ಲ ಏನು ಗೊತ್ತಾ, ಟಾಪ್ 9 ಟಾಪ್ 10ವರೆಗೂ ಕಾಲ್ ಬಂದಿದೆ. ಅವ್ರು ಇವಾಗ ಸ್ಟೇಜ್ ಶೋ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಟಾಪ್ 9ಅಲ್ಲಿ ಬಂದು ನಾನು ಮಾಡಲ್ಲ ಅಂದರೆ ಕಾಲ್ ಬಂದಾಗ ಏನು ಮಾಡಬೇಕು ಗೊತ್ತಾ, ಹಾಡ್ತೀನಿ ಅನ್ಬೇಕು. ಆಮೇಲೆ ಪೇಮೆಂಟ್ ಅದೇನಾದ್ರೆ ನನಗೆ ಹೇಳಿ, ನಾನು ಮಾತಾಡ್ತೀನಿ, ಆಯಿತಾ? ಒಂದು 10-20% ಕೊಡಿ ನಮಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ಫ್ಯಾಮಿಲಿನ ಮತ್ತೊಂದು ಸಲ ಕರೆಯುವಂತಹ ಒಂದು ಅವಕಾಶ ನಮಗೆ ತುಂಬ ಖುಷಿ ಆಗುತ್ತೆ. ಯಾಕೆಂತಂದರೆ ಅಷ್ಟು ದೂರದಿಂದ ಕಿತ್ತೂರಿನಿಂದ ನಿಮ್ಮ ಇಡೀ ಫ್ಯಾಮಿಲಿ ಬಂದಿದೆ ಅಂತಂದರೆ ಅದು ನಮಗೆ ಹೆಮ್ಮೆ. ಸೊ ದಯವಿಟ್ಟು ಮತ್ತೊಂದು ಸಲ ವೇದಿಕೆಗೆ ಬನ್ನಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ 5 ಲೀಟರ್ ಆಯಿಲ್ ನಿಮಗೆ. ಎಸ್, ಥ್ಯಾಂಕ್ ಯು. ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್, ಅವಲಕ್ಕಿ. ಶಶಿ ಸೋಪ್, ಹ್ಯಾಂಡ್ಬಾಲ್ ಚಿಕ್ಕಿ. ಆ್ಯಂಡ್ ಇದು ಡೆಫಿನೆಟ್ಲಿ ನೋಡಿ, ಈಗಲೇ ನಿಮ್ಮ ಮುಖ ಪಳಪಳ ಅಂತ ಶೈನಿಂಗ್ ಹೊಡಿತಾ ಇದೆ. ಇದನ್ನು ಹಾಕೊಂಡು ನೋಡಿ, ಆಮೇಲೆ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಇದು ಯಾರು ಇದು ಕನ್ನಡಿ ಮುಂದೆ ಅಂತ. ಓಕೆ, ರೆವೆಂಟ್ ಅವ್ರ ಕಡೆಯಿಂದ ನಿಮಗೆ ಸ್ಪೆಷಲ್ ಆಗಿರೋವಂಥ ಕ್ರೀಮ್. ವಿಶ್ ಯು ಆಲ್ ದ ಬೆಸ್ಟ್. ಸ್ಪೆಷಲ್ ಆಗಿ ಹೇಳಬೇಕು ಅಂತಂದರೆ ನೀವು ಏನು ಶ್ರಮ ಪಟ್ಟಿದ್ದೀರಾ ಅದಕ್ಕೆ ದೇವರು ಒಂದಲ್ಲ ಒಂದು ದಿನ ದೊಡ್ಡ ಲೆವೆಲಲ್ಲಿ ಸಕ್ಸಸ್ ಕೊಡ್ತಾನೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ನಿಮ್ಮ ಹಾಡು ಯಾವತ್ತೂ ಚೆನ್ನಾಗಿರುತ್ತೆ, ನಿಮ್ಮ ಮಾತುಗಾರಿಕೆನೂ ಅಷ್ಟೇ ಚೆನ್ನಾಗಿದೆ, ಅದನ್ನು ಹಂಗೆ ಕಂಟಿನ್ಯೂ ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರಿಗೂ ಹೆಮ್ಮೆಯಿಂದ ಹೋಗ್ಬೇಕು ನೀವು. ಓಕೆ, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ಸರ್. ಥ್ಯಾಂಕ್ ಯು, ನಿಮಗೂ ಧನ್ಯವಾದಗಳು. ಥ್ಯಾಂಕ್ ಯು. ನಮ್ಮ ಸೂಪರ್ ಸಿಂಗರ್
ಓಕೆ, ಅಂತೂ ಇಂತೂ ಹಲವಾರು ತಿಂಗಳುಗಳಿಂದ ಕಾಯ್ತಾ ಇದ್ದಂತಹ ಒಂದು ಕ್ಷಣ, ಒಂದು ದಿನ ಅದು ಬಂದಿದೆ ಅಂತ ಹೇಳ್ಬೋದು. ಅದು ಯಾವುದು ಅಂತಂದರೆ ಯಾರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸೂಪರ್ ಸಿಂಗರ್ ಪವರ್ಡ್ ಬೈ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಈ ಒಂದು ಕಾರ್ಯಕ್ರಮದ ವಿನ್ನರ್ ಆಗ್ತಾರೆ, ಚಾಂಪಿಯನ್ ಆಗ್ತಾರೆ. ಈ ಒಂದು ಸೀಸನ್ನ ಗೆಲುವು ಯಾರ ಪಾಲಿಗಾಗುತ್ತೆ ಎಲ್ಲ ಪ್ರಶ್ನೆಗೆ ಇವರೆಲ್ಲ ಉತ್ತರ ಹುಡುಕ್ತಾ ಇದ್ರು. 1,000ಕ್ಕಿಂತ ಹೆಚ್ಚಿನ ಕಂಟೆಸ್ಟೆಂಟ್ಸ್ ಭಾಗವಹಿಸಿದ್ರು. ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿತ್ತು. ನಮಗೆ ಆಡಿಷನ್ ವಿಡಿಯೋಗಳ ಮೂಲಕ ಅಥವಾ ಅಲ್ಲಲ್ಲಿ ಆಡಿಷನ್ ಮಾಡಿದಂತಹ ಸೆಂಟರ್ಗಳ ಮೂಲಕ ಆಡಿಷನ್ಗೆ ಬಂದಂತಹ 1,000ಕ್ಕೂ ಹೆಚ್ಚು ಕಂಟೆಸ್ಟೆಂಟ್ಗಳಲ್ಲಿ ಕೊನೆಯ ಅಥವಾ ಟಾಪ್ 9 ಕಂಟೆಸ್ಟೆಂಟ್ಗಳು ಇಲ್ಲಿದ್ದಾರೆ. ಒಬ್ಬರಿಗಿಂತ ಒಬ್ಬರು ಶ್ರೇಷ್ಠರು ಅಂತ ಹೇಳ್ಬೋದು ಅವರವರ ಕೆಪಾಸಿಟಿಯಲ್ಲಿ. ಸೊ ಇವಾಗ ಉಳಿದಿರೋವಂಥ ಒಂದೇ ಒಂದು ಪ್ರಶ್ನೆ, ಇನ್ಯಾವ ರೌಂಡು ಇರಲ್ಲ, ಇನ್ಯಾವ ಕಮೆಂಟು ಇರಲ್ಲ, ಇನ್ಯಾವ ಟೆನ್ಷನ್ಸು ಇರಲ್ಲ. ಇವಾಗ ಇರೋವಂಥ ಟೆನ್ಷನ್ ಏನು ಅಂತಂದರೆ ಯಾರು ನಂಬರ್ 1, ಯಾರು ನಂಬರ್ 2, ಯಾರು ನಂಬರ್ 3 ಅಂತ. ಬಟ್ ಏನೇ ಆಗಲಿ ಕಾಂಪಿಟೀಷನ್ ಅಂದರೆ ಅದರಲ್ಲಿ ಒಬ್ಬರು ಇಬ್ಬರು ವಿನ್ನರ್ ಆಗಲೇಬೇಕು. ಆದರೆ ಯಾರೆಲ್ಲ ಟ್ರೈ ಮಾಡ್ತಾರೆ ಅವ್ರು ಯಾವತ್ತೂ ಲೈಫಲ್ಲಿ ಸೋಲೋದಿಲ್ಲ. ಒಂದು ಮಾತಿದೆ ದೊಡ್ಡವ್ರು ಹೇಳೋವಂಥದ್ದು, ಯಾರು ಲೈಫಲ್ಲಿ ಪ್ರಯತ್ನ ಪಡೋದಿಲ್ಲ ನೋಡಿ ಅವ ಲೈಫಲ್ಲಿ ಅವ್ನು ಯಾವತ್ತೂ ಗೆಲ್ಲೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಯಾರು ಲೈಫಲ್ಲಿ ಪ್ರಯತ್ನ ಪಡ್ತಾನೆ ನೋಡಿ ಅವನು ಎಷ್ಟೇ ಸೋತರು ಗೆಲುವು ಅವನಿಗೋಸ್ಕರ ಕಾಯ್ತಾ ಇರುತ್ತೆ. ಸೊ ಹಾಗಾಗಿ ಪ್ರಯತ್ನ ಪಡೋರು ಯಾವತ್ತೂ ಸೋಲೋದಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ಒಂದು ಸ್ವಲ್ಪ ಮಾರ್ಕಿಂದ ಫಸ್ಟು ಸೆಕೆಂಡ್ ಬರ್ಬೋದು, ಆದರೆ ಅದು ಸೋಲಲ್ಲ, ಇನ್ನೊಂದು ವೇದಿಕೆಗೆ ನಿಮ್ಗೆ ಸಿಗೋವಂಥ ಎಕ್ಸ್ಪೀರಿಯನ್ಸ್. ಸೊ ರೆಡಿನಾ ಎಲ್ಲ? ಸೊ ಆರ್ ಯು ರೆಡಿ ಅಂತ ಕೇಳ್ತೀನಿ, ಜೋರಾಗಿ ನನಗೆ ಕೇಳಿಸ್ಬೇಕು ನಿಮ್ಮ ವಾಯ್ಸು. ಸೊ ಆರ್ ಯು ರೆಡಿ? ಇಲ್ಲ, ನಿಮ್ಗೆ ಭಯ ಇದೆ, ಸ್ವಲ್ಪ ನರ್ವಸ್ ಇದ್ದಂಗೆ ಅನ್ನಿಸ್ತಾ ಇದೆ ಆ್ಯಕ್ಚುಲಿ. ರೆಡಿನಾ? 3, 2, 1 ಆರ್ ಯು ರೆಡಿ? ಪುಂಡಲಿಕ್ ಅವ್ರು ಅದಕ್ಕೆ ನಂಗೆ ತುಂಬ ಇಷ್ಟ ಆಗೋದು. ಏನೇ ಆಗಲಿ ನಮಗೆ ನಾವು ಜಾಲಿ ಮಾಡೋಣ ಅಂತ. ಎನಿವೇಸ್ ವಿಶ್ ಯು ಆಲ್ ದಿ ಬೆಸ್ಟ್. ಈ ಒಂದು ಏನು ಕಾಂಪಿಟೀಷನ್ ಇದೆ, ನಿಮ್ಮ ಪ್ರಯತ್ನ ನೀವು ಪಟ್ಟಿದ್ದೀರಾ, ನಿಮ್ಮ ಕೆಲಸ ಮುಗ್ದಿದೆ. ಇನ್ನೇನು ಕೆಲಸ ಇದ್ರೂ ಕೂಡ ಜಡ್ಜಸ್ಗಳ ಕೆಲಸ ಅಷ್ಟೇ. ಸೊ ಏನಾಗುತ್ತೆ ತೀರ್ಪು, ಯಾರಾಗ್ತಾರೆ ನಂಬರ್ 1, ಯಾರಾಗ್ತಾರೆ ನಂಬರ್ 2, ಯಾರಾಗ್ತಾರೆ ನಂಬರ್ 3, ಈ ಪ್ರಶ್ನೆಗೆ ಉತ್ತರ ಅಲ್ಲಿಂದ ಬರಬೇಕು. ಸೊ ಏನಾಗುತ್ತೆ ನೋಡ ಬನ್ನಿ. ಕಾಂಪಿಟಿಷನ್ ಹೇಳೋದಕ್ಕಿಂತ ಇದು ಆ್ಯಕ್ಚುಲಿ ಒಂದು ಟ್ಯೂಟೋರಿಯಲ್ ಅಂತ ಹೇಳಬೇಕು. ಇವತ್ತು ಕೊನೆಗೆ ಕಾಣ್ತಾ ಇದೆ. ಆ್ಯಂಡ್ ಅಫ್ಕೋರ್ಸ್ ಈಗ ಯಾವುದೋ ಒಂದು ಕಾಲೇಜಲ್ಲಿ ರ್ಯಾಂಕ್ ಅಂತ ಯಾರಿಗಾದ್ರೂ ಬರುತ್ತೆ, ಹುಷಾರಿದ್ದಾರೆ ಅಂತೆಲ್ಲ ಲಕ್ಕಲ್ಲೂ ಬರ್ಬೋದು ಅಥವಾ ಎಕ್ಸ್ಟ್ರಾರ್ಡಿನರಿ ಬ್ರೈನ್ಸ್ ಅಂತಲೂ ಬರ್ಬೋದು. ಸೊ ಡೆಫಿನೆಟಾಗಿ ಒಂದು ಕಾಲೇಜಲ್ಲಿ ಒಬ್ಬನಿಗೆ ಮಾತ್ರ ತಾನೆ ಫಸ್ಟ್ ರ್ಯಾಂಕ್ ಬರೋದು, ಒಬ್ಬನಿಗೆ ಮಾತ್ರ ಅಲ್ಲ. ಸೊ ಡಿಗ್ರಿ ಆದವರಿಗೆ ಪ್ರಾಬ್ಲಮ್ ಬರೋಲ್ಲ. ಸೊ ಅದರಲ್ಲಿ ದೇ ಇಸ್ ನಥಿಂಗ್ ಟು ಫೀಲ್ ಬ್ಯಾಡ್. ಯಾರೋ ಒಬ್ಬರು ಗೆಲ್ತಾರೆ, ಆಮೇಲೆ ಗೆದ್ದವರೇ ಸೂಪರ್ ಅಂತ ಹೇಳೋಕ್ಕಾಗಲ್ಲ. ಯಾವುದು ರಿಸಲ್ಟು ಕೆರಿಯರ್ಗೆ ಎಫೆಕ್ಟ್ ಆಗಲ್ಲ. ಬಟ್ ಒಂದು ಕಾಂಪಿಟೇಷನ್ ಅಂದ ಕೂಡಲೇ ಫೈನಲ್ ರಿಸಲ್ಟ್ ಬಂದೇ ಬರುತ್ತೆ. ದೇ ಮೇ ಬಿ ಮೆನಿ ರೀಸನ್ಸ್. ಸಮ್ಟೈಮ್ಸ್ ವಾಯ್ಸ್ ಸರಿ ಇರಲ್ಲ, ಸಮ್ಟೈಮ್ಸ್ ಏನೋ ಎಕ್ಸಾಮ್ ಇರುತ್ತೆ, ಟೆನ್ಷನ್ ಇರುತ್ತೆ, ಅಥವಾ ದಟ್ ಡೇ ಈಸ್ ನಾಟ್ ಯುವರ್ ಡೇ ಅಂತ ಆಗುತ್ತೆ. ದಟ್ ಈಸ್ ದ ಫೈನಲ್. ಸೊ ನಾವು ಫಸ್ಟ್ ಒಂದು 4 ಜನ ನಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಈಗ. ಸೊ ನಾನು ಹೆಸರು ಹೇಳ್ತೀನಿ. ಪುಂಡಲಿಕಾ, ನಂದಿನಿ, ಅನ್ವಿತ್ ಆ್ಯಂಡ್ ದೀಪಾ ದ ಎಂಡಿಂಗ್ ದ ಜರ್ನಿ. ಸೊ ಪುಂಡಲಿಕಾ ಐ ಥಿಂಕ್ ತುಂಬ ಮಾತಾಡಿದ್ದೀವಿ ನಾವು, ಜಾಸ್ತಿ ಆಗತ್ತಿಲ್ಲ. ಐ ಥಿಂಕ್ ಇಟ್ ವಾಸ್ ಅ ರಾಂಗ್ ಚಾಯ್ಸ್ ಆಫ್ ಸಾಂಗ್. ಇಟ್ ಈಸ್ ವೆರಿ ಓಪನ್. ನಂದಿನಿ ಅಫ್ಕೋರ್ಸ್ ಚೆನ್ನಾಗಿ ಹಾಡಿದ್ದಾಳೆ, ಬಟ್ ಕಂಪ್ಯಾರಿಟಿವ್ಲಿ ಇಟ್ ವಾಸ್ ಎ ಮಚ್ ಈಸಿಯರ್ ಸಾಂಗ್, ಕುಡ್ ಹ್ಯಾವ್ ಡನ್ ಬೆಟರ್ ಅಂತ ಬರುತ್ತೆ. ಬಟ್ ಐ ಥಿಂಕ್ ನೆಕ್ಸ್ಟ್ ಮಂತ್ ನನಗೊಂದು ಟ್ರ್ಯಾಕ್ ಹಾಡ್ಬಿಡು. We'll just see how it works. Wow, fantastic. You got a different voice. Of course, Anvit, ಎಷ್ಟು ಏಜ್ ನಿನಗೆ? 16. You are too young. You got a long way to go. But for your age, ನಿನ್ನ ಏಜ್ಗೆ you are really good. I think little more polish. ಟೈಮ್ ತಗೊಳುತ್ತೆ ಡೆಫಿನೆಟ್ ಆಗಿ. ಈ ಏಜಿಗೆ ಈ ಟ್ಯಾಲೆಂಟ್ ನಾವೆಲ್ಲ ಶುರುನೇ ಮಾಡಿರಲಿಲ್ಲ. ಐ ನೆವರ್ ಸ್ಟಾರ್ಟೆಡ್ ಮೈ ಸಿಂಗಿಂಗ್ ಕ್ಯಾರಿಯರ್ ಆರ್ ಮ್ಯೂಸಿಕಲ್ಲೇ ಇರಲಿಲ್ಲ. ನಾನು 16 ವರ್ಷಕ್ಕೆ ಮ್ಯೂಸಿಕಲ್ಲೇ ಇರಲಿಲ್ಲ. ಐ ವಾಸ್ ನೆವರ್ ಇನ್ ಮ್ಯೂಸಿಕ್. ಓಕೆ, ಯು ಗಾಟ್ ಅ ಲಾಂಗ್ ವೇ ಟು ಗೋ. ಆಲ್ ದಿ ಬೆಸ್ಟ್ ಫಾರ್ ಯರ್ ಕ್ಯಾರಿಯರ್. ಆ್ಯಂಡ್ ದೀಪಾ ಐ ಥಿಂಕ್ ಲಾಸ್ಟ್ ಸಾಂಗ್ ಒಂದು ಸ್ವಲ್ಪ ಲಾಸ್ಟ್ ರೌಂಡಲ್ಲಿ ಸ್ವಲ್ಪ ಮಿಸ್ ಆಯಿತು ಅಂತ ಅನಿಸುತ್ತೆ. ಬಟ್ ಥ್ರೂ ಔಟ್ ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್ ಇನ್ ದ ಜರ್ನಿ. ಸೊ 4 ಜನ ನಮ್ಮನ್ನು ಬಿಟ್ಟು ಹೋಗ್ಬೇಕಾಗತ್ತೆ. 5 ಜನರಲ್ಲಿ ಐ ಜಸ್ಟ್ ಡಿಸೈಡ್ ದ ವಿನ್ನರ್ಸ್. ಸೊ ಕಂಗ್ರ್ಯಾಚುಲೇಷನ್ಸ್, ಫಸ್ಟ್ ಟಾಪಿಗೆ ಬಂದಿದ್ದಕ್ಕೆ ಕಂಗ್ರ್ಯಾಚುಲೇಷನ್ಸ್.
ಆ್ಯಂಡ್ ಆಲ್ ದ ಬೆಸ್ಟ್ ಫಾರ್ ಯರ್ ಜರ್ನಿ, ಮ್ಯೂಸಿಕಲ್ ಜರ್ನಿ. ಎಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ಸ್ ಲಾಟ್. ಆ್ಯಂಡ್ ನಿಮಗೆ ಒಳ್ಳೆಯ ಒಂದು ಫ್ಯೂಚರ್ ಸಿಗೋ ಥರ ಆಗಲಿ ಸರ್. ಹೇಳ್ದಂಗೆ ಗೆದ್ದವರು ಕಲಿಯೋದಕ್ಕಿರುತ್ತೆ, ಸೋತವರು ಕಲಿಯೋದಕ್ಕಿರುತ್ತೆ. ಇದು ಸೋಲ್ ಅಲ್ಲ, ಇದು ಎಕ್ಸ್ಪೀರಿಯನ್ಸ್ ಅಷ್ಟೇ. ಸೊ ಫೈನಲ್ವರೆಗೆ ಯಾರೆಲ್ಲ ಬಂದಿದ್ದೀರಾ, ನೀವೆಲ್ಲರೂ ಗೆದ್ದಿದ್ದೀರಾ. ಸೊ ನಿಮಗೆ ನೆನಪಿನ ಕಾಣಿಕೆಯನ್ನು ಕೊಡುವಂತಹ ಸಮಯ. ಸರ್ಟಿಫಿಕೇಟನ್ನು ಕೊಟ್ಟು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೇನೆ. ಅದರಲ್ಲಿ ಅನ್ವಿತ್ ಅವರು ಮಡಿಕೇರಿಯಿಂದ ಇಲ್ಲಿ ತನಕ ಬಂದಿದ್ದೀರಾ. ಖಂಡಿತವಾಗ್ಲೂ ಇಡೀ ಕರ್ನಾಟಕ ನಿಮ್ಮನ್ನು ನೋಡ್ತಾ ಇದೆ. ನಿಮ್ಮ ಅದ್ಭುತ ಪ್ರತಿಭೆಗೆ ಇನ್ನಷ್ಟು ಅವಕಾಶಗಳು ಸಿಗೋ ಥರ ಆಗಲಿ. ಆ್ಯಂಡ್ ಪುಂಡಲೀಕ್ ಅವರು ಕಿತ್ತೂರಿನ ಒಬ್ಬ ಸ್ಟಾರ್ ಅಂತಲೇ ಹೇಳ್ಬೋದು. ಈಗ ಏನು ಟಾಪ್ 9 ಇದ್ದೀರಾ, ಟಾಪ್ 5 ಬಂದಿಲ್ಲ ಅಷ್ಟೇ. ಅದರ ಅರ್ಥ ನೀವೇನು ಸೋತಿದ್ದೀರಾ ಅಂತಲ್ಲ. ಯು ಹ್ಯಾವ್ ಡನ್ ಅ ವಂಡರ್ಫುಲ್ ಕಮೆಂಟಬಲ್ ಜಾಬ್. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಡೆಫಿನೆಟ್ಲಿ ನಾಳೆಯಿಂದನೇ ಬರುತ್ತೆ ಕಾಲ್ ನಿಮಗೆ. ನಮ್ಮನ್ನು ನೆನೆಸ್ಕೊಳ್ಳಿ ಆಯಿತಾ. ವಿಶ್ ಯು ಆಲ್ ದಿ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ದೀಪ ಅವರು ವೇದಿಕೆಯಲ್ಲಿಲ್ಲ, ಸೊ ಅವ್ರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಪ್ಲೀಸ್. ಈಗ ರೂಪೇಶ್ ಯಾರು ಗೆಲ್ಬೋದು? ಯಾರು ನಾನಿದ್ರೆ ಹಿಂಗೆ ಹೇಳ್ತಿದ್ದೆ ನಾನೇ ಅಂತ. ಯಾರು ಅಕಾರ್ಡಿಂಗ್ ಟು ರೂಪೇಶ್ ಯಾರು ಗೆಲ್ಬೋದು? ಸರ್ ನಿಮ್ಮ ಎದುರುಗಡೆ ನಾವು ಹೇಳಿ ಮತ್ತೆ ಅದು ರಾಂಗ್ ಆಗಿ ನಮ್ಗೆ ರಾಂಗ್ ಆಗಿದ್ರೆ ಯಾರು ಪನಿಷ್ ಮಾಡ್ತಾರೆ? ಪನಿಷ್ಮೆಂಟ್ ಇದೆಯಾ ಇಲ್ವಲ್ಲ? ಸುಮ್ಮನೆ ಒಂದು ಗೆಸ್ಟ್, ವೈಲ್ಡ್ ಗೆಸ್ಟ್ ಬೇಕಾ ಸರ್? ನೀವು ಹೇಳಿದ್ರೆ ನಾನು ಹೇಳ್ತೀನಿ. ಬೇಕಾ? ಹಾಂ ಹೇಳಿ. ನನ್ನ ಪ್ರಕಾರ ನನಗೆ ಆಗಲ್ಲ ಸರ್. ಓಕೆ, ಬೇರೆ ಸಿಂಗರ್ಸ್ ಹೇಳಿ. CW ಎಲ್ಲ ನಮಗೆ ಅಷ್ಟು ಆಗಿ ಬರಲ್ಲ. ಓಕೆ, ಬೇರೆ ಸಿಂಗರ್ಸ್ ಹೇಳಿ. ಅಂದರೆ ಬೇರೆ ಸಿಂಗರ್ಸ್ ಇಟ್ಕೊಳ್ಳಿ. ಈಗ ನಮ್ಮ ಓಕೆ ಓಕೆ ಎಸ್ ಪ್ಲೀಸ್ ನೀವು ಹೇಳಿ, ಮೈ ಕೊಡಿ ಅವರಿಗೆ. ಎಸ್, ನಿಮ್ಮ ಪ್ರಕಾರ ಈ 5 ಜನರಲ್ಲಿ ನಂಬರ್ 1 ಯಾರು? 1 2 3 ಯಾರು? 1 2 3 ಯಾರು ಆಗ್ತಾರೆ? ಹೌದು, 3 ಜೇಸನ್ ಅವರು, ಸಾತ್ವಿಕ್, ಓಕೆ, ಸ್ನೇಹಿತ. ಮತ್ತು ನೀವು? ಓಕೆ ಓಕೆ. ಜೇಸನ್ ಅವರೇ, ನಿಮ್ಮ ಪ್ರಕಾರ ಯಾರು ಟಾಪ್ 3 ಅಲ್ಲಿ? ಗೊತ್ತಿಲ್ಲ ಸರ್, ಅಂದರೆ ಗೆಸ್ ಅಷ್ಟೇ. ಎಲ್ಲರೂ ಸ್ವಲ್ಪ ಮಿಸ್ಟೇಕ್ಸ್ ಮಾಡಿದ್ವಿ, ಎಲ್ಲ ಸ್ವಲ್ಪ ಚೆನ್ನಾಗಿ ಮಾಡಿದ್ವಿ. ಆಗಲ್ಲ ಅಲ್ಲ, ಹಾಗಾದ್ರೆ ಈಕ್ವಲ್ ಆಯ್ತು. ನಾವೇನ್ ಮಾಡೋದು? ನಮಗೂ ಕಷ್ಟ ಅಲ್ವಾ? ಇಲ್ಲ, ಸುಮ್ಮನೆ ಯಾರು ಸುಮ್ಮನೆ ಒಂದು ಯಾರು ಅಂತ ರಫ್ ಗೆಸ್. ಪಲ್ಲವಿ, ಸ್ನೇಹಿತ್ ಮತ್ತೆ ಸಾತ್ವಿಕ್. ಓಕೆ, ಎಲ್ಲ ಅವ್ರವ್ರನ್ನ ಬಿಟ್ಟು ಹೇಳ್ತಾ ಇದ್ದಾರೆ. ಎನಿವೇಸ್ ಅವ್ರಿಗೆ ಕೊಡಿ, ಸ್ನೇಹಿತಕ್ಕೆ ಕೊಡಿ. ಹಾಗೆ ತುಂಬಾ ಕಷ್ಟ ಆಗ್ತಿದೆ ಅಲ್ಲಿಗೆ. ಅಲ್ಲ, ಆದ್ರೂ ಹೇಳಿ, ಪರವಾಗಿಲ್ಲ. ಮುಮ್ತಾಜ್ ಅವರು. ಮತ್ತೆ ನೀವಾ? ನಾನು. ದಟ್ ಇಸ್ ಗ್ರೇಟ್. ಯಾರು? ನನಗೆ ದಾಸೆ ಇರ್ತದಲ್ಲ. ಅಲ್ಲ, ಹೇಳಿ ಇನ್ನೊಂದ್ಸಲ ಹೇಳಿ. ಯಾರು? ಮುಮ್ತಾಜ್ ಅವರು, ನಾನು, ಮತ್ತೆ ಸಾತ್ವಿಕ್. ಓಕೆ ಓಕೆ ಓಕೆ. ಸಾತ್ವಿಕ್. ಜೇಸನ್ ಅವರು ಹೇಳ್ದಂಗಿತ್ತು ಇಲ್ವಾ? ಸಾತ್ವಿಕ್ ಅವರು. ಓಕೆ, ಎಸ್ ಎಸ್, ಸಾತ್ವಿಕ್ ಹೇಳಿ. ಎಸ್, ಪಲ್ಲವಿ ಅವರು, ಓಕೆ, ಸ್ನೇಹಿತ ಅವರು, ಓಕೆ, ಜೇಸನ್, ಮತ್ತೆ ನೀವು 5 ಆಯ್ತು. ಇಲ್ಲಿರೋದು 3ಗೆ ಪ್ಲೀಸ್. ಎನಿವೇಸ್, ಪಲ್ಲವಿ. ಸ್ವಲ್ಪ ಜೋರಾಗಿ ಹೇಳ್ಬೋದು, ಪರವಾಗಿಲ್ಲ. ಸಾತ್ವಿಕ್, ಮುಮ್ತಾಜ್. ಓಕೆ, ಅಂದರೆ ರೂಪೇಶ್, ಎಸ್, ಇದರಲ್ಲಿ ಒಂದು ಅಬ್ಸರ್ವ್ ಮಾಡಿದ್ರಾ? ಅವ್ರವ್ರ ಹೆಸರು ಹೇಳಿಲ್ಲ, ಸ್ನೇಹಿತ ಬಿಟ್ಟು. ಸ್ನೇಹಿತ ಒಬ್ಬರೇ ಹೇಳಿರೋದು. ಅವನೊಬ್ಬ ಕಾನ್ಫಿಡೆಂಟ್ ಇದ್ದಾನೆ, ಓಕೆ ಅಲ್ವಾ? ಉಳಿದವರಿಗೆಲ್ಲ ಡೌಟ್ ಇದೆ, ಅವ್ರಿಗಿಂತ ಬೇರೆಯವ್ರು ಆಡಿದ್ದಾರೆ ಅಂತ. ಸೊ ಉಳಿದವರಿಗೆ ಬೇಸರ, ಅವರಿಗೆ ಸೋತರು ಬೇಸರ ಇಲ್ಲ. ದೇ ಫೀಲ್ ದೇ ಆರ್ ನಾಟ್ ವರ್ತ್ ಇಟ್. ಅವರೇ ಹೇಳೋದು ಲೆಕ್ಕದಲ್ಲಿ ಅವರು 4th 5th ಅಲ್ಲಿ ಇದ್ದಾರೆ, ಅಲ್ವಾ? ನೋಡಿ, ಕಾಂಪಿಟೀಷನ್ ಅಂತ ಬಂದಾಗ ಅಲ್ಲಿ ಯಾವ ಸೆಂಟಿಮೆಂಟ್ಸ್ಗೂ ಅಲ್ಲಿ ವ್ಯಾಲ್ಯೂ ಇಲ್ಲ. ಅವ್ರು ಮಾರ್ಕ್ ಕೊಡೋವಾಗಲೂ ಹಂಗೇನೆ, ಇವರು ಅಂತ ಏನು ಸೆಂಟಿಮೆಂಟ್ಸ್ ವರ್ಕ್ ಆಗಲ್ಲ. ಕಾಂಪಿಟೇಷನಲ್ಲಿ ನಮಗೆ ಅವ್ರು ಹೇಳೋದೇನು ಅಂದರೆ, ನಮಗೆ ಯಾವತ್ತೂ ಗೊತ್ತಿರ್ಬೇಕು ನಾವು ವಿನ್ನರ್ ಅಂತ, ಅಷ್ಟೇ ಅಲ್ವಾ ಸರ್? ಅಲ್ವಾ? ಅದು ಯಾಕಂದರೆ ಇದರಲ್ಲಿ ಕಾನ್ಫಿಡೆಂಟ್ ಇರೋದು ಅವನು ನಮ್ಮ ಸ್ನೇಹಿತ ಒಬ್ಬನೇ. ಆ್ಯಕ್ಚುಲಿ ನಾನು ಯಾವ ಲೆವೆಲ್ ಕನ್ಫ್ಯೂಸ್ ಆಗಿದೆ ಲೈಫಲ್ಲಿ ಅಂದರೆ, ನಾನು ಫಸ್ಟು ಲೆಕ್ಕ ಹಾಕಿದೆ. ಆ್ಯಕ್ಚುಲಿ ನಾನು ಫಸ್ಟ್ ರೌಂಡಲ್ಲಿ ಆಡಿಷನ್ ಮಾಡುವಾಗ ಒಬ್ಬೊಬ್ಬರು ಲೆಕ್ಕ ಹಾಕ್ತೀವಿ, ಇದು 1 2 3 ಇವರು ಬರ್ತಾರೆ ಅಂತ. ಸೊ ಟಾಪಲ್ಲಿ ಈವನ್ ಐ ಫ್ರ್ಯಾಂಕ್ಲಿ ಫೆಲ್ಟ್ ನಮ್ಮ ಸಾತ್ವಿಕ್ ವುಡ್ ಟೇಕ್ ಓವರ್ ಅಂತ ಈಸ್ ಆಡಿಷನ್ ರೌಂಡಲ್ಲಿ. ನೆಕ್ಸ್ಟ್ ರೌಂಡ್ ಹೋದರೆ ಐ ಫೆಲ್ಟ್ ಪಲ್ಲವಿ ವಾಸ್ ಜಸ್ಟ್ ಓವರ್ಟೇಕಿಂಗ್ ಎವ್ರಿಬಡಿ ಅಂತ. ಇವತ್ತು ನೋಡಿದರೆ, ಇವತ್ತು ಸ್ನೇಹಿತ ವಾಸ್ ಅಂದರೆ ಯು ಗೆಟ್ ಸೋ ಕನ್ಫ್ಯೂಸ್ಡ್ ಇನ್ ಲೈಫ್.
ನಿನ್ನೆದು ಇವತ್ತು ಚೇಂಜ್ ಆಗ್ತಾ ಇರುತ್ತೆ. ಮೈಟ್ ಬಿ ಬೆಳಿಗ್ಗೆದ್ದು ಯಾವ ದೇವರಿಗೆ ಹರಕೆ ಹೊತ್ತು ಬಂದಿರ್ತಾರೆ ಕಾಣುತ್ತೆ, ಯಾರ್ದು ಪವರ್ಫುಲ್ ಇರುತ್ತೆ ಅಂತ ಗೊತ್ತಾಗಲ್ಲ. ಸೊ ಇದು 5 ಜನ ತುಂಬ ಕ್ಲೋಸ್ ಇದ್ದಾರೆ. ಆ್ಯಕ್ಚುಲಿ ಫ್ರ್ಯಾಂಕ್ಲಿ ಒಬ್ಬರು ಬಿಟ್ಟರೆ ಬೇರೆ 4 ಜನನು ವೆರಿ ಕ್ಲೋಸ್. ಹಾರ್ಡ್ಲಿ ಅರ್ಧ ಮಾರ್ಕು ಡಿಫ್ರೆನ್ಸ್ ಇದೆ. ಸೊ 3 ಜನ ಹೇಳ್ತೀನಿ. ಇಬ್ಬರು ವಿ ಹ್ಯಾವ್ ಟು ಲೂಸ್ ಔಟ್ ಆನ್ 2 ನಾವು 5 ಅಲ್ಲಿ. ಇಟ್ಸ್ ವೆರಿ ಕ್ಲೋಸ್, ಅಂದರೆ ಹೇಳೋಕ್ಕೂ ಆಡ ಆಗುತ್ತೆ. ಅಂದರೆ ಇಟ್ಸ್ ವೆರಿ ಕ್ಲೋಸ್. ಅಂದರೆ ಟೇಕಿಂಗ್ ಟು ಕನ್ಸಿಡರ್ all the marks, I think all are the same, almost the same itself. I think we are losing one singer because of his, I think majorly because of his first round, music directors round alli. ಯಾರು ಗೊತ್ತಾಯ್ತಾ? ಯಾರು? Satvik. Other rounds were just good, but one that has pulled you down, because we are taking all the 4 rounds today, that has pulled you down. So other rounds ಚೆನ್ನಾಗಿ ಮಾಡಿದ್ಯಾ, ಬಟ್ ರಿಕವರಿ ಆಗಿಲ್ಲ. ಸೊ ಐ ಥಿಂಕ್ ವಿ ಹ್ಯಾವ್ ಟು ಸೇ ಗುಡ್ ಬೈ ಟು Satvik. Thank you for being with the show. The next is, I think, ನನ್ನ ಲೆಕ್ಕದಲ್ಲಿ ಒಂದೇ ಮಾರ್ಕ್ ಇದೆ. ಇಟ್ಸ್ ದ ಸೇಮ್ ಮಾರ್ಕ್ಸ್, ಬಟ್ ಆನ್ ದಿ ಹೋಲ್ ಎಲ್ಲರದ್ದು ನೋಡುವಾಗ ದರ್ ಇಸ್ ಎ ಡಿಫ್ರೆನ್ಸ್ ಆಫ್ ಮಾರ್ಕ್ಸ್. ಸೊ ಲಾಸ್ಟ್ ರೌಂಡಲ್ಲಿ ದ ಅದರ್ಸ್ ಓವರ್ ಟು ಹಿಮ್ ಅಂತ ಹೇಳಬೇಕು. ಜೇಸನ್ ಐ ಥಿಂಕ್ ಯು ಆರ್ ಜಸ್ಟ್ ವೆರಿ ಕ್ಲೋಸ್, ಹಾರ್ಡ್ಲಿ half a mark on the whole, but initially we thought it was a tie, but on the count it was about half a mark. So Jason and Satvik, you may have to I think you're not on the top 3, but of course you're in top 5. Congratulations. Okay. Yes. And I think first we'll announce the winner. ಅವ್ರನ್ನ ಕಳಿಸ್ಕೊಟ್ಟು ಅಲ್ವಾ? ಓಕೆ. ಸೊ ಸಾತ್ವಿಕ್ ಆ್ಯಂಡ್ ಜೇಸನ್ ಡೆಫಿನೆಟ್ಲಿ ಮುಖದಲ್ಲಿ ನಗು ಇರಬೇಕು. ಯಾಕೆ ಅಂತಂದರೆ ನೋಡಿ, ಇಲ್ಲ, ಬೋತ್ ಆಫ್ ಯು, ಐ ಡೋಂಟ್ ನೋ, ಐ ಪರ್ಸನ್ ಲೈಕ್ ಬೋತ್ ಆಫ್ ಯು. Jason was very good in his I think the last round pulled you a little bit down. It's like, you know, each round, it's not, if you take the whole ಇಡೀ ಸೀಸನ್ ಪರ್ಫಾರ್ಮೆನ್ಸ್ ತಗೊಂಡ್ರೆ ಬೇರೆ ರಿಸಲ್ಟ್ ಬರುತ್ತೆ. ಇನಿಷಿಯಲಿ ನಾವು ಲಾಸ್ಟ್ 2 ರೌಂಡ್ಸ್ ಅಂತ ಮಾಡಿದ್ವಿ. ಲಾಸ್ಟ್ 2 ರೌಂಡ್ಸ್ ಆದರೂ ದ ರಿಸಲ್ಟ್ ಇಸ್ ದ ಸೇಮ್. ಲಾಸ್ಟ್ 2 ತಗೊಂಡ್ರು, ಟೋಟಲ್ 4 ತಗೊಂಡು ದ ರಿಸಲ್ಟ್ ವಾಸ್ ದ ಸೇಮ್. ಸೊ ವಿ ಡಿಂಟ್ ಹ್ಯಾವ್ ಎನಿ ಕನ್ಫ್ಯೂಷನ್ಸ್. ಲಾಸ್ಟ್ 2 ರೌಂಡ್ಸ್ ತಗೊಂಡ್ರು, ದ ರಿಸಲ್ಟ್ಸ್ ವಾಸ್ ದ ಸೇಮ್. ಲಾಸ್ಟ್ 4 ತಗೊಂಡು, ದ ರಿಸಲ್ಟ್ ವಾಸ್ ದ ಸೇಮ್. ಸೊ both of you have done a wonderful job, and I became fan of Satvik because the way he learned Kannada by heart and the pronunciation was just amazing. Because we have singers who are Kannadigas and can't pronounce Kannada. That's really good of you, because I know how tough it is to sing Malayalam. I sang one Malayalam song, next day I think I couldn't speak to anybody. It was that tongue twisting. Congrats, both of you, congrats, and I'll see you again in some other stage. ಎಸ್. ಸೊ ಅವರಿಗೆ ನೆನಪಿನ ಕಾಣಿಕೆಯನ್ನು ದಯವಿಟ್ಟು ಡಾಕ್ಟರ್ ಶಿವಶರಣ ಶೆಟ್ಟರು ಬಂದು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸಾತ್ವಿಕ್ ಆ್ಯಂಡ್ ಜೇಸನ್ ಡೆಫಿನೆಟ್ಲಿ ಅದು ಹೇಳಿದ್ರು, ಒಂದು 0.5 ಮಾರ್ಕ್ ಅಷ್ಟೇ ಕಡಿಮೆ ಬಂದಿರೋದು. ಸೊ ಅದರಲ್ಲಿ ಏನು ದೊಡ್ಡ ವಿಷಯ ಇಲ್ಲ. ಸೊ ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತ್, ಫಿಫ್ತ್ ಎಲ್ಲ ಒಂದೇನೆ, ಒಂದು ಅರ್ಧ ಮಾರ್ಕ್ ಅಷ್ಟೇ. ಸೊ ಇನ್ನಷ್ಟು ಅದ್ಭುತ ವೇದಿಕೆಗಳು ಸಿಗೋ ಥರ ಆಗಲಿ. ಸೊ ಸಾತ್ವಿಕ್ ಅವರೇ, ನಮ್ಮನ್ನು ತುಂಬಾ ಎಂಟರ್ಟೈನ್ ಮಾಡಿದ್ದೀರಾ, ನಿಮ್ಮ ಮಲಯಾಳಂ, ತುಳು, ಕನ್ನಡ ಎಲ್ಲ ಮಿಕ್ಸ್ ಮಾಡಿ. ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್. ಇನ್ನಷ್ಟು ಬ್ಯೂಟಿಫುಲ್ ಆಗಿರೋವಂಥ ಜರ್ನಿ ನಿಮ್ದಾಗಿರಲಿ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಅದೇ ರೀತಿ ಜೇಸನ್ ಅವರು ಸಾಫ್ಟಾಗಿ ಸಾಂಗ್ ಆಡಿದ್ರು, ಸಾಫ್ಟಾಗಿ ಮಾತಾಡಿದ್ರು. ನಿಮ್ಮ ಜರ್ನಿ ಇನ್ನಷ್ಟು ಕಲರ್ಫುಲ್ ಆಗೋ ಥರ ಆಗಲಿ. ವಿಶ್ ಯು ಆಲ್ ದಿ ಬೆಸ್ಟ್. ನಮ್ಮ ಸೂಪರ್ ಸಿಂಗರ್ ಓಕೆ, ಅಂತೂ ಇಂತೂ ಆ ಒಂದು ಕ್ಷಣ ಬಂದುಬಿಟ್ಟಿದೆ. ಅದೇನು ಅಂತಂದರೆ 3 ಜನ ಇದ್ದಾರೆ, ಅದರಲ್ಲಿ 3, 2, 1 ಯಾರು ಅನ್ನೋವಂಥ ಒಂದು ದೊಡ್ಡ ಪ್ರಶ್ನೆ. ಆ್ಯಂಡ್ ಆ ಪ್ರಶ್ನೆಗೆ ಉತ್ತರ ಹುಡುಕುವಂಥದ್ದು ಡೆಫಿನೆಟ್ಲಿ ಜಡ್ಜಸ್ಗಳಿಗೆ ದೊಡ್ಡ ಸವಾಲಾಗಿರುತ್ತೆ. ಅದ್ರ ಬಗ್ಗೆ 1-2 ಮಾತು ಸರ್, ಅನೌನ್ಸ್ ಮಾಡೋದಕ್ಕಿಂತ ಮುಂಚೆ ಎಷ್ಟು ಟಫ್ ಇತ್ತು ಅಂತ ಈ ಜರ್ನಿ? ಇಲ್ಲ, ಒಂದು ಈಗ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಫ್ರಮ್ 700 ಸಿಂಗರ್ಸ್ ಕೌಂಟ್ ಕಮ್ಮಿ ಮಾಡಿ ಫೈನಲ್ ನಾವು ಒಂದು ಓಪನಿಂಗ್ಗೆ 36 ಸಿಂಗರ್, 50 ಸಿಂಗರ್ಸ್ ಇದ್ದಿದ್ದು. 50 ಸಿಂಗರ್ಸ್ ಇಂದ ಪುನಃ ಕಟ್ ಡೌನ್ ಮಾಡಿ ಈ ಲೆವೆಲ್ಗೆ ಬಂದು
ಐ ಥಿಂಕ್ ಜಸ್ಟ್ ಈ ಕ್ರಾಪ್ ಇದು ಬೆಸ್ಟ್ ಸಿಂಗರ್ಸ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಫೈನಲಿಗೆ ಬಂದಿದ್ದು ಎಲ್ಲ ಒಳ್ಳೆ ಸಿಂಗರ್ಸೇ, ಅದರಲ್ಲಿ ಡೌಟೇ ಇಲ್ಲ. ಬಟ್ ಆಫ್ಕೋರ್ಸ್ ಫೈನಲ್ ಸಂಬಡಿ ಹ್ಯಾಸ್ ಟು ಬಿ ದ ವಿನ್ನರ್. ಬಟ್ ಈ ಸೀಸನ್ದು ವಿನ್ನರ್ ಅನೌನ್ಸ್ ಮಾಡೋ ಟೈಮ್ ಬಂದಿದೆ. ಆ್ಯಂಡ್ ಆಫ್ಕೋರ್ಸ್ ದರ್ಸ್ ಅ ಲಾಟ್ ಆಫ್ ಕಾಂಪಿಟೇಷನ್. ನಮಗೆ ಈ ಸಲ ವಿ ಮನೋಹರ್ ಅವ್ರು ಬಂದಿದ್ದಾರೆ. ಅವ್ರ ಕೆಲಸ ಬಿಟ್ಟು ಅವರು ಒನ್ ಆಫ್ ದ ಬ್ಯುಸಿಯೆಸ್ಟ್. ಯಾಕೆಂದರೆ ಅವರು ಹೆಂಗೆ ಅಂದರೆ ಒಂದು 5-6 ಕುರ್ಚಿ ಇಟ್ಟರೆ ಎಲ್ಲದಕ್ಕೂ ಸೂಟ್ ಆಗ್ತಾರೆ ಅವರು. ಆ್ಯಕ್ಟಿಂಗ್ ಆದರೆ ಆ್ಯಕ್ಟಿಂಗು, ರೈಟಿಂಗ್ ಆದರೆ ರೈಟಿಂಗು, ಡೈರೆಕ್ಷನ್ ಅಂದರೆ ಡೈರೆಕ್ಷನ್, ಮ್ಯೂಸಿಕ್. ಸೊ ಎಲ್ಲೂ ಒಂದು ಇಲ್ದಿದ್ರೆ ಇನ್ನೊಂದು ಕೆಲಸ ನಡೀತಾನೆ ಇರುತ್ತೆ. ಅವ್ರಿಗೆ ದಿನ ಸಿಗಲ್ಲ. ಇವತ್ತು ಯಾವುದು ಅಂತ ಅವ್ರದ್ದು ಕೇಳಬೇಕು, ಇವತ್ತು ಏನು ಆ್ಯಕ್ಟಿಂಗ್ ಕಾಲ್ ಶೀಟಾ ಅಥವಾ ರೈಟಿಂಗ್ ಅಂತ. ಸೊ ಅವರು ಫ್ರೀ ಮಾಡ್ಕೊಂಡು ಬಂದಿದ್ದಾರೆ ಟು ಗೈಡ್ ದ ಮಂಗಳೂರಿದ್ದು ಸಿಂಗರ್ಸನ್ನು ಗೈಡ್ ಮಾಡೋಕ್ಕೆ. ಸೊ ಡೆಫಿನೆಟ್ಲಿ ಅವರಿಗೆ ಇದಕ್ಕಿಂತ ಮುಂಚೆ ಥ್ಯಾಂಕ್ಸ್ ಹೇಳಲೇಬೇಕು. ಆಮೇಲೆ ಮಣಿಕಾಂತ್ ಕದ್ರಿ, ಆ್ಯಕ್ಚುಲಿ ಕದ್ರಿ ನಾನು ಹೆಸರಲ್ಲಿ ಹಾಕಲ್ಲ, ಬಟ್ ಅವ್ರು ಹಾಕ್ತಾ ಇದ್ದಾರೆ. ಕದ್ರಿಯಲ್ಲಿ ಇಲ್ದಿದ್ರು, ಜಾಸ್ತಿ ಚೆನ್ನೈಯಲ್ಲಿ ಇರ್ತಾರೆ. ನನ್ನ ತುಂಬ ಒಳ್ಳೆ ಸ್ನೇಹಿತ. ಅಫ್ಕೋರ್ಸ್ ಈಸ್ ಪ್ರೂವ್ಡ್ ಹಿಮ್ಸೆಲ್ಫ್ ಇನ್ ಕನ್ನಡ. ಒಂದಷ್ಟು ಈಸ್ ಗಿವನ್ ಸೋ ಮೆನಿ ಹಿಟ್ಸ್. ಸೊ ಅವರು ಟೈಮ್ ಮಾಡಿಕೊಂಡು ನಮ್ಮ ಮಂಗಳೂರಿನ ಅಥವಾ ಈ ದಕ್ಷಿಣ ಕನ್ನಡ ಜಾಸ್ತಿ ಇದ್ದಿದ್ದು ಎಲ್ಲ ಈ ಸಿಂಗರ್ಸಿಗೆ ಗೈಡ್ ಮಾಡಬೇಕು ಅಂತ ಬಂದಿದ್ದಾರೆ. ಇಟ್ಸ್ ನಾಟ್ ಎ ಕಾಂಪಿಟೇಷನ್, ಮಾರ್ಕ್ ಹಾಕೋ ದೊಡ್ಡ ವಿಷಯ ಅಲ್ಲ, ಬಟ್ ಹೇಳ್ಕೊಡೋದಿದೆಯಲ್ಲ ಅದು ತುಂಬ ಇಂಪಾರ್ಟೆಂಟ್. ಸೊ ಅವ್ರು ಬಂದಿದ್ದಾರೆ. ಆ್ಯಂಡ್ ವಿ ಗಾಟ್ ರಾಜಗೋಪಾಲ್. ಸ್ಟಾರ್ಟಿಂಗಿಂದ ಐ ಥಿಂಕ್ ಜಾಸ್ತಿ ವರ್ಕ್ ಮಾಡಿದ್ದು ಅವರೇ. ಸೊ ಈ ಸ್ಕ್ರೂಟಿನಿ ಆಫ್ ಸಿಂಗರ್ಸ್ ಎಲ್ಲ. ಸೊ ರಾಜಗೋಪಾಲ್ ನನ್ನ ಎಷ್ಟು ವರ್ಷ ಸ್ನೇಹಿತ? ನನ್ನ ಏಜ್ ಗೊತ್ತಾಗಲ್ಲ. ಸೊ ನಾನು ತುಂಬ ಹಳೆ. ಆ್ಯಕ್ಚುಲಿ ನಾವು ಸ್ಟಾರ್ಟಿಂಗ್ ಎಲ್ಲ ನನಗಿಂತ ಜೂನಿಯರು, ಬಟ್ ಸ್ಟಾರ್ಟಿಂಗಿಂದ ಜೊತೆಗಿದ್ವಿ. ಸೊ ಥ್ಯಾಂಕ್ ಯು ಫಾರ್ ದ ಹೋಲ್ ಜರ್ನಿ. ನಮಗೆ ಇಷ್ಟ ಆಗ್ತಾಯಿದೆ ಅಂದರೆ ಈ ಕಾರಣಕ್ಕೋಸ್ಕರ ನಾವು ಮಂಗಳೂರಿಗೆ ಬರ್ತಾ ಇರ್ತೀವಿ. ಸೊ ಇದಕ್ಕಿಂತ ಎಲ್ಲ ಜಾಸ್ತಿ ನಾವು ಒಂದಷ್ಟು ಹೊಸಬ್ರನ್ನು ಸಿಂಗರ್ಸ್ ಕೇಳಿ ನಾವು ಯಂಗ್ ಆಗ್ತೀವಿ ಅವ್ರ ಜೊತೆನೆ. ಸೊ ಇದರಲ್ಲಿ ಈ ಸಿಂಗಿಂಗ್ ಸೆಷನಲ್ಲಿ ದ ಲಾಸ್ಟ್ ಫಿನಾಲೆಯಲ್ಲಿ ಅಫ್ಕೋರ್ಸ್ ಐ ಥಿಂಕ್ ನೋ ಬಿಗ್ ಗೆಸಸ್. ದ ವಿನ್ನರ್ ಈಸ್ ಸ್ನೇಹಿತ್. Congratulations! Sun Premium Refined Sunflower Oil Super Singer powered by Santosh 2-star boiled rice. ಭದ್ರಾವತಿ ಈ ಒಂದು ಕಾಂಪಿಟೇಷನ್ ಸೀಸನ್ 2ನ ಚಾಂಪಿಯನ್ ವಿನ್ನರ್ ಆಗಿದ್ದಾರೆ ಸ್ನೇಹಿತ್. ಅಂಡ್ ಸುನಿಲ್ ಶೆಟ್ಟಿ ಅವರು ಮುಂದೆ ಬರಬೇಕು. 1 ಲಕ್ಷ ರೂಪಾಯಿಯ ಚೆಕ್ ಅನ್ನು ಅವರಿಗೆ ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ. ಸ್ನೇಹಿತ್ ಅವರು ಮೊದಲ ರೌಂಡ್ ನಿಂದಾನೆ ಅಥವಾ ಆಡಿಷನ್ ನಿಂದಾನೆ ಅದ್ಭುತವಾಗಿ ಪ್ರದರ್ಶನ ಕೊಟ್ಟು ಇವಾಗ 1 ಲಕ್ಷದ ಚೆಕ್ ಅನ್ನ ದಯವಿಟ್ಟು ಸ್ನೇಹಿತ ಅವರು ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಅವರ ಈ ಒಂದು ಸಾಧನೆಗೆ 1 ಲಕ್ಷದ ಚೆಕ್ ಅನ್ನ ದಯವಿಟ್ಟು ಸುನಿಲ್ ಶೆಟ್ಟಿ ಅವರು ಸ್ನೇಹಿತ ಅವರಿಗೆ ಕೊಡಬೇಕು. ಸ್ನೇಹಿತ ಅವರೇ ಅವರ ಖುಷಿಯಲ್ಲಿ ಚೆಕ್ ಮರ್ತೋಗ್ತಾ ಇದ್ದಾರೆ. ದಯವಿಟ್ಟು ಚೆಕ್ ಅನ್ನ ಪಡ್ಕೊಳ್ಳಿ. ಸೊ ಹಂಗೂ ಬೇಜಾರಿದ್ರೆ ಆಮೇಲೆ ಕೊಟ್ಟೋಗಿ, ನೋ ಪ್ರಾಬ್ಲಮ್. ಸೊ ಕಂಗ್ರಾಚುಲೇಷನ್ ಅಂಡ್ ಹಿ ಈಸ್ ದ ವಿನ್ನರ್ ಆಫ್ ಸೀಸನ್ 2 ಅಂಡ್ ಡಿಸರ್ವಿಂಗ್ ವಿನ್ನರ್ ಅಂತ ಹೇಳ್ಬೋದು. ಲಾಸ್ಟ್ ರೌಂಡ್ ಅಲ್ಲಿ ಕೊಟ್ಟಿರುವಂತ ಪರ್ಫಾರ್ಮೆನ್ಸ್ ಅಂತೂ ಡೆಫಿನೆಟ್ಲಿ ಫ್ಯಾಂಟಾಸ್ಟಿಕ್. ಸೊ ಸ್ನೇಹಿತ ಹೇಳಿ, ಎಷ್ಟು ಖುಷಿ ಆಗ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಲೈಕ್ ಇಲ್ಲಿ ತನಕ ಬರ್ತೇನಂತ ನಾನು ಎಕ್ಸ್ಪೆಕ್ಟ್ ಮಾಡಲಿಲ್ಲ. ಎಂಥ ಜಡ್ಜಸ್ ಲೈಕ್ ಕಮೆಂಟ್ ಕೊಟ್ಟು ಇಂಪ್ರೂವ್ ಆಗಲಿಕ್ಕೆ ತುಂಬ ಅವಕಾಶ ಆಯಿತು. ಈ ಸಲ ಹಾಡಲೇ ಇಲ್ಲ, ಲೈಕ್ ಯಾವುದೇ ತನಕ ಲೈಕ್ ಸ್ಟೇಜಲ್ಲಿ ಹಾಡಲಿಲ್ಲ. ಇನ್ನೂ ಇಂಪ್ರೂವ್ ಮಾಡ್ಲಿಕ್ಕೆ ಆಗ್ತದೆ. ನನಗೊಂದು ಈಗ ಇದೊಂದು ಲೈಕ್ ಪ್ರೂವ್ ಮಾಡಿದಾಗ ನನಗೆ ಏನೂ ಕೂಡ ಪೊಟೆನ್ಷಿಯಲ್ ಉಂಟಂತ. ದ ಸೆಕೆಂಡ್ ಹಾಫ್ ಆಫ್ ದ ಕಾಂಪಿಟೇಷನ್ ಹೇಳ್ತೀನಿ. ನನಗೂ ಡೌಟ್ ಇತ್ತು. ಆ್ಯಕ್ಚುಲಿ ವಾಯ್ಸ್ ನಮ್ಮ ಬೇರೆ ಸಿಂಗರ್ಸ್ಗೂ ಐ ಥಿಂಕ್ ದೇ ಹ್ಯಾಡ್ ಡೆಫಿನೆಟ್ಲಿ ಬೆಟರ್ ವಾಯ್ಸ್ ಸ್ಟ್ರಕ್ಚರ್. ಆಮೇಲೆ ನಾನು ಸಿಂಗ್ ಮಾಡೋವಾಗ ಏನು ಆ್ಯಕ್ಚುಲಿ ಸಾ ಫಾ ಎಲ್ಲ ಸ್ವಲ್ಪ ಡಿಫ್ರೆನ್ಸ್ ಬರ್ತಾ ಇತ್ತು. ಓಕೆ ಹೆಂಗೆ ಅಂತ. ಬಟ್ ಟುಡೇ ಯು ಓವರ್ ಟುಕ್ ದ್ಯಾಟ್. ಇಟ್ಸ್ ಡೆಫಿನೆಟ್ಲಿ ನಾಟ್ ಎ ಜೋಕ್. ಯಾಕಂದರೆ 3 ರೌಂಡಲ್ಲೂ ಆ ಲೆವೆಲ್ ಲಾಸ್ಟ್ ರೌಂಡ್ ಪರ್ಫಾರ್ಮೆನ್ಸ್ ವಾಸ್ ಮೈಂಡ್ ಬ್ಲೋಯಿಂಗ್. ಜಸ್ಟ್ ಮೈಂಡ್ ಬ್ಲೋಯಿಂಗ್. ಒಂದೇ ಉಸಿರಂತ ಅದು ಚೆನ್ನಾಗಿತ್ತು. ಅಂದರೆ ಆ ರಿಸಲ್ಟ್ ಕೊಡೋದಿದೆಯಲ್ಲ, ಇಟ್ಸ್ ನಾಟ್ ಎ ಜೋಕ್. ಅದನ್ನು ಓವರ್ಕಮ್ ಮಾಡಿ ವಿನ್ ಆಗಿದ್ದಾನೆ ಅಂದರೆ ದಟ್ಸ್ ರಿಯಲಿ ಗ್ರೇಟ್.
ಫ್ಯಾಂಟಾಸ್ಟಿಕ್. ಸೊ ಇಂತಹ ಒಂದು ಎಕ್ಸ್ಪೀರಿಯನ್ಸ್ ಇದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಇಂತಹ ಅದ್ಭುತವಾಗಿರುವಂತಹ ಲೆಜೆಂಡರಿ ಜಡ್ಜಸ್ ಇದ್ದಂತಹ ಒಂದು ಶೋನಲ್ಲಿ ನೀವು ವಿನ್ನರ್ ಆಗಿದ್ದೀರಾ ಅಂತಂದರೆ ಇವತ್ತು ಡೆಫಿನೆಟ್ಲಿ ನೀವು ಮಲಗಲ್ಲ, ಫುಲ್ಲು ಅದನ್ನೇ ಆ ಕನಸು ಕಾಣ್ತಾ ಇರಿ. ಆ್ಯಂಡ್ ಕನಸು ನನಸಾಗಿದೆ, ಟ್ರಾಫಿನೂ ಬಂದಿದೆ, ಚೆಕ್ಕೂ ಬಂದಿದೆ. ಆ್ಯಂಡ್ ನಿಮ್ಮ ಜೊತೆ ನಿಮ್ಮ ಫ್ಯಾಮಿಲಿ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಯಾರೆಲ್ಲ ಬಂದಿದ್ದಾರೆ? ಅಮ್ಮ ಮತ್ತು ಫ್ರೆಂಡ್ಸ್. ಅಮ್ಮ ಮತ್ತು ಫ್ರೆಂಡ್ಸ್ ದಯವಿಟ್ಟು ವೇದಿಕೆಗೆ ಬರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಒಂದು ಫೋಟೋ ತೊಗೊಂಡ್ರೆ ಅದು ಡೆಫಿನೆಟ್ಲಿ ಎಷ್ಟೋ ವರ್ಷಗಳ ಕಾಲ ನಿಮ್ಮ ಮನಸ್ಸಲ್ಲೂ ಇರುತ್ತೆ, ಫೋಟೋದಲ್ಲೂ ಇರುತ್ತೆ ಒಂದು ಮೊಮೆಂಟ್. ಸೊ ಅಮ್ಮ ದಯವಿಟ್ಟು ವೇದಿಕೆಗೆ ಬರಬೇಕು, ಒಂದು ಸ್ವಲ್ಪ ಬೇಗ ಬನ್ನಿ. ಆ್ಯಂಡ್ ಸ್ನೇಹಿತವರ ಏನು ಸಂಗೀತದ ಸ್ನೇಹ ಇದೆ ಅದಿವತ್ತು ನಿಮ್ಮನ್ನು ಈ ಒಂದು ವೇದಿಕೆಯ ಚಾಂಪಿಯನ್ ಆಗಿ ಮಾಡಿದೆ. ವಿಶ್ ಯು ಆಲ್ ದಿ ಬೆಸ್ಟ್. ಆ್ಯಂಡ್ ಗುರು ಸರ್ ಹೇಳಿದ್ರು, ಸೊ ಗೆದ್ದರು ಅಂತ ನಾವು ಅದನ್ನೇ ತಲೆಗೆ ಹಚ್ಕೊಂಡ್ರೆ ಮತ್ತೆ ಕಷ್ಟ ಆಗುತ್ತೆ. ಸೊ ಇದು ಗೆಲುವು ಆಗಿರ್ಬೋದು, ಆದರೆ ನಿಮ್ಮ ಸಾಧನೆಯ ಮೆಟ್ಟಿಲುಗಳು ಇನ್ನಷ್ಟು ದೊಡ್ಡದಾಗ್ತಾ ಹೋಗಲಿ, ಇನ್ನಷ್ಟು ಗೆಲುವುಗಳು ನಿಮ್ಮದಾಗ್ತಾ ಹೋಗಲಿ. ಹೇಳಿ, ಒಂದು ಅಮ್ಮನ ಫೀಲ್ ಇದೆ ಅಲ್ವಾ? ಅಮ್ಮ ಮಗ ಸೋತರು ಗೆದ್ದರು, ಅಮ್ಮನಿಗೆ ಮಗ ಚಾಂಪಿಯನೇ, ಬಟ್ ಇವಾಗ ಚಾಂಪಿಯನ್ ಆಗಿದ್ದಾರೆ. ಸೊ ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ತುಂಬ ಖುಷಿಯಾಗಿದೆ. ಅವನು ಇಷ್ಟು ತನಕ ಬರಬೇಕಂದ್ರೆ ನಾವು ಎನಿಸಲಿಲ್ಲ, ಯಾಕೆ ಒಂದೆರಡು ಸ್ಟೇಜಿಗೆ ಬರ್ಬೋದು. ಅವನೇ ಹೇಳಿದ್ದು, ಡೌಟ್ ಅಮ್ಮ ಬೇಡ, ಎಷ್ಟು ತನಕ ಏನು ತೊಂದರೆ ಇಲ್ಲ, ಒಂದು ರೌಂಡ್ ನಮಗೆ ಒಂದು ಅನುಭವ ಸಿಗ್ತದಲ್ಲ. ಮತ್ತು ಇಲ್ಲಿದ್ದು 4 ಜಡ್ಜಸ್ ನಮಗೆ ತುಂಬ ಅನುಭವದಾಗಿದೆ. ಒಂದೊಂದು ರೌಂಡ್ ಅವನೇ ಹೇಳಿದ್ರು, ಅಮ್ಮ ಅವರ ಈಗ ಹೇಳಿದಲ್ಲ, ನಮಗೆ ಹಾಗೆ ನೋಟ್ ಮಾಡಿ ಕಲಿಬೇಕು ಹಾಗೆ ಹೀಗೆ ಅಂತ. ತುಂಬ 2 ಗಂಟೆ ತನಕ ನೈಟ್ ತನಕ ನಾವು ಕಷ್ಟಪಟ್ಟು ಮಾಡಿದ್ದು ಇದು ಎಲ್ಲ ವರ್ಡ್ಸ್ ಎಲ್ಲ. ನೋಡಿ, ಯಾರು ಲೈಫಲ್ಲಿ ಕಲಿಯೋದಕ್ಕೆ ಮನಸ್ಸಿರುತ್ತೆ ನೋಡಿ, ಒಂದಲ್ಲ ಒಂದಿನ ಡೆಫಿನೆಟ್ಲಿ ಗೆಲ್ತಾರೆ. ನಿಮ್ಮ ಮಗನೇ ಅದಕ್ಕೆ ಸಾಕ್ಷಿ. ಆ್ಯಂಡ್ ನಿಮಗೂ ಕಂಗ್ರ್ಯಾಚುಲೇಷನ್ಸ್. ಎಸ್, ಏನೋ ಫ್ರೆಂಡ್ಸ್ ಕೂಡ ಫುಲ್ ಸಪೋರ್ಟ್ ಇತ್ತು. ಓಕೆ, ಫುಲ್ ಸಪೋರ್ಟ್ ಇದ್ರು. ಅದರಲ್ಲಿ 1 ಆಮೇಲೆ 5 ಸೊನ್ನೆ ಇದೆ, ಅವ್ರಿಗೂ ಸಪೋರ್ಟ್ ಮಾಡಿ ಪಾರ್ಟಿ ಎಲ್ಲ ಕೊಡಿ ಅವ್ರಿಗೆ. ಓಕೆ, ಎನಿವೇಸ್ ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸ್ನೇಹಿತರಿ. ಆ್ಯಂಡ್ ನಿಮಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವಾಗ 2nd and 3rd ಅದರಲ್ಲಿ ಗುರುನಾಥ್ 2nd and 3rd ಯಾರು ಅಂತ ಒಂದು ಅದೇ ಇವಾಗ ಪೆಂಡಿಂಗ್ ಇರೋವಂಥ ವಿಚಾರ. ಸೊ ನೀವಿಬ್ಬರೇ ವಿನ್ನರ್ಸೇ, ಬಟ್ ಅದರಲ್ಲಿ 2, 3 ಅಷ್ಟೇ ಡಿಫ್ರೆನ್ಸ್. ಗುರುನಾಥ್ ಪ್ಲೀಸ್. ಯಾ, ದ ಸೆಕೆಂಡ್ ವಿನ್ನರ್ ಇಸ್ ಮಿಸ್ ಪಲ್ಲವಿ. ಕಂಗ್ರ್ಯಾಚುಲೇಷನ್ಸ್. ಪಲ್ಲವಿ ಅವರು ಮಣಿಪಾಲಿಂದ ಬಂದು ತಮ್ಮ ಅದ್ಭುತ ಪ್ರದರ್ಶನವನ್ನು ಕೊಟ್ಟು 2ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಅದರ ಅರ್ಥ ಮುಮ್ತಾಜ್ ಅವರು 3ನೇ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಎಸ್, ಮೊದಲನೇ ವಿನ್ನರ್ಗೆ ಸಿಗ್ತಾ ಇದೆ 1 ಲಕ್ಷ ರೂಪಾಯಿಗಳು. ಅಂಡ್ ಅದೇ ರೀತಿ 2ನೇ ವಿನ್ನರ್ಗೆ ಸಿಗ್ತಾ ಇದೆ ಟ್ರಾಫಿಯ ಜೊತೆಗೆ 50,000 ರೂಪಾಯಿಗಳು. ಅದೇ ರೀತಿ ಮುಮ್ತಾಜ್ ಅವರಿಗೆ ಸಿಗ್ತಾ ಇದೆ ಒಂದು ಅದ್ಭುತವಾಗಿರುವಂತಹ 3ನೇ ಸ್ಥಾನದ ಅವಾರ್ಡ್, ಅದರ ಜೊತೆಗೆ 30,000 ರೂಪಾಯಿಗಳು. ಎಸ್, ಮುಮ್ತಾಜ್ ಅವರೇ, ಡೆಫಿನೆಟ್ಲಿ ನೀವು ಖುಷಿಯಾಗಿರ್ತೀರ. ಯಾಕೆ ಅಂತಂದರೆ 3ನೇ ಸ್ಥಾನ ಅನ್ನೋವಂಥದ್ದು ಕೂಡ ಅದೊಂದು ದೊಡ್ಡ ರೆಕಗ್ನಿಷನ್ ನಿಮಗೆ. ನಿಮ್ಮ ಏನು ಸಾಧನೆಯ ಹಾದಿ ಇನ್ನೂ ತುಂಬ ಉದ್ದ ಇದೆ, ಇನ್ನಷ್ಟು ಸಾಧನೆ ಮಾಡೋ ಥರ ಆಗಲಿ. ಎಸ್, ಸ್ನೇಹಿತವ್ರಿಗೆ ಆ್ಯಂಡ್ 3 ಕಂಗ್ರ್ಯಾಚುಲೇಷನ್ಸ್. ನಮಗಂತೂ ತುಂಬಾ ಖುಷಿ ಆಗ್ತಾ ಇದೆ. ಯಾಕೆ ಅಂತಂದರೆ ವೆಲ್ ಡಿಸರ್ವಿಂಗ್ ಯಾರಿದ್ದಾರೆ ಅವರಿಗೆ ಇವಾಗ ಈ ಒಂದು ಸ್ಥಾನಗಳು ಸಿಕ್ಕಿರೋವಂಥದ್ದು. ಡೆಫಿನೆಟ್ಲಿ ಈ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ಸೀಸನ್ 2 ಮೊನ್ನೆ ಶುರುವಾಯಿತು, ಇವಾಗ ಎಂಡ್ ಆಯಿತು. ಈ ಟೈಮ್ ಹೋದದ್ದೇ ಗೊತ್ತಾಗಿರಲಿಲ್ಲ. ಆ್ಯಂಡ್ ಆ ಎಲ್ಲ ಕ್ರೆಡಿಟು ನಮ್ಮ ಕಂಟೆಸ್ಟೆಂಟ್ಗಳ ಜೊತೆಗೆ ನಮ್ಮ ಎನರ್ಜೆಟಿಕ್ ಜಡ್ಜಸ್ಗಳಿಗೂ ಹೋಗಬೇಕು. ಹಾಗಾಗಿ ಇದರ ಭಾಗವಾಗಿರುವಂತಹ ಗುರುಕಿರಣ್ ಸರ್ ಯಾವತ್ತೂ ಕೂಡ ನಮ್ಮ ಟಿ ವಿ ಅಂತಂದರೆ ಅದು ಅವರ ಟಿ ವಿ ಇದ್ದಂಗೆ. ಸೊ ಯಾವತ್ತೂ ಹೊಸ ಟ್ಯಾಲೆಂಟ್ಗಳಿಗೆ ಸಪೋರ್ಟ್ ಮಾಡುವಂತಹ ತುಳುವರಲ್ಲಿ ಗುರುಕಿರಣ್ ಸರ್ ಅಗ್ರ ಪಂಕ್ತಿಯಲ್ಲಿ ಇರ್ತಾರೆ. ಅದಕ್ಕೆ ನಾನು ಒಬ್ಬ ಉದಾಹರಣೆ ಅಂತ ಹೇಳ್ಬೋದು. ನನಗೂ ತುಂಬಾ ಪರ್ಸನಲಿ ಸಪೋರ್ಟ್ ಮಾಡಿದಂಥವ್ರು. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ. ಆ್ಯಂಡ್ ನಮ್ಮ ಕಂಟೆಸ್ಟೆಂಟ್ಗಳಿಗೂ ಹೇಳಿದ್ದಾರೆ ನಿಮಗೆ ಅವಕಾಶ ನನ್ನ ಸಿನಿಮಾದಲ್ಲೇ ಇದೆ ಅಂತ. ಸೂಪರ್ ಸರ್. ಆ್ಯಂಡ್ ಶಿವಶರಣ್ ಸರ್ ಅವರು ಮುಂದೆ ಬಂದು ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.
ಇನ್ನು ಮುಂದೆಯೂ ಹೊಸ ಪ್ರತಿಭೆಗಳನ್ನು ಹುಡುಕಿ ಹೆಕ್ಕಿ ವೇದಿಕೆಯಲ್ಲಿ ತರುವಂತಹ ಪ್ರಯತ್ನಕ್ಕೆ ನಿಮ್ಮ ಬೆಂಬಲ ಯಾವತ್ತೂ ಕೂಡ ಇರಲಿ ಅಂತ ಆಶಿಸ್ತೀನಿ. ಸೊ ಗುರು ಕಿರಣ್ ಸರ್ಗೆ ಜೋರಾಗಿರುವಂಥ ಚಪ್ಪಾಳೆ ಕೊಡಿ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅವರ ಬ್ರದರ್ ಆಗಿರುವಂತಹ ಶಿವಣ್ಣ ಅವರು ನೆನಪಿನ ಕಾಣಿಕೆಯನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮದ ನೆನಪು ಅವರಲ್ಲಿ ಯಾವತ್ತೂ ಇರಲಿ ಅಂತ ಆಶಿಸ್ತೀವಿ. ಸೊ ಇತ್ತೆ ಕನ್ಫ್ಯೂಷನ್ ಇತ್ತು, ಏರ್ ಅಣ್ಣೆ ಆರು ಪ್ರೂವ್ ಮಾಡಿರಿ ಎಂಪತ್ತೋಡ. ವಿ ಮನೋಹರ್ ಸರ್ ಇರ್ನ ಉಪಸ್ಥಿತಿಗೆ ಥ್ಯಾಂಕ್ ಯು ಸೋ ಮಚ್. ಅರೆಗಳ ನೆಂಬುದ ಕಾಣಿಕೆ ಶಿವಣ್ಣ ಕೊರಡೋದು ಕೇಳೋದಿಲ್ಲ. ವಿ ಮನೋಹರ್ ಸರ್ನ ಬಗ್ಗೆ ಪನ್ಪುಂದಾಣ ಅರ್ನ ಆ ಒಂಜಿ ಸಾಫ್ಟ್ ಆಯ್ನಂಚಿನ ಆ್ಯಟಿಟ್ಯೂಡ್ ಅದನ್ನ ಆರು ಪಾತಿರ್ನಂಚಿನ ರೀತಿ ಆರು ಕೊರುಪುನಂಚಿನ ಸಪೋರ್ಟ್ ಡೆಫಿನೆಟ್ಲಿ ಇರ್ ಮಲ್ತಿನಂಚಿನ ಸಾಧನೆ ಉಂಡತೆ ಅವು ಇರ್ನ ಆ ಒಂಜಿ ಕ್ಯಾರೆಕ್ಟರ್ ಹಿಡ್ದಾತ್ರ ಆ ಒಂಜಿ ಆ 50% ಆ ಸಾಧನೆ ಹಿಡ್ದಾತ್ರ ಅಂದೇ ಪನ್ಪೇನೆ ಆ ಒಂಜಿ ಕ್ಯಾರೆಕ್ಟರ್ ಎಂಗ್ಲಿಗೆ ಮಾತರೆಗ್ಲ ಒಂಜಿ ಮಲ್ಲ ಒಂಜಿ ಎಕ್ಸಾಂಪಲ್ ಅಂತ ಪನ್ನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ಸ್ ಲಾಟ್. ಆ್ಯಂಡ್ ಅದೇ ರೀತಿ ನಮ್ಮ ಜೊತೆ ಕದ್ರಿ ಮಣಿಕಾಂತ್ ಅವರು 5 ಭಾಷೆಯಲ್ಲಿ ಸಾಧನೆ ಮಾಡಿದಂಥವರು. ನಿಮ್ಮ ಉಪಸ್ಥಿತಿಯಿಂದ ಬಂದಂತಹ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ತುಂಬ ಮಾಹಿತಿ ಜ್ಞಾನ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಅದೇ ರೀತಿ ರಾಜ್ಗೋಪಾಲ್ ಸರ್, ನಿಮ್ಮ ಎಕ್ಸ್ಪೀರಿಯನ್ಸ್ ಡೆಫಿನೆಟ್ಲಿ ತುಂಬ ರೀತಿಯಲ್ಲಿ ಹೆಲ್ಪ್ ಆಗಿದೆ ನಮ್ಮ ಕಂಟೆಸ್ಟೆಂಟ್ಗಳಿಗೆ. ನಿಮ್ಮ ಸಪೋರ್ಟ್ಗೆ ಥ್ಯಾಂಕ್ ಯು ಸೋ ಮಚ್. ನಿಮಗೆ ನೆನಪಿನ ಕಾಣಿಕೆಯನ್ನು ಕೊಟ್ಟು ಶಿವಶರಣ್ ಸರ್ ಅವರು ಧನ್ಯವಾದವನ್ನು ತಿಳಿಸ್ತಾ ಇದ್ದಾರೆ. ಅದೇ ರೀತಿ ಯಶವಂತ್ ಅವರಿಗೆ ಅವರ ಸಾಧನೆಯ ಹಾದಿ ಕೂಡ ಇನ್ನಷ್ಟು ಉದ್ದವಾಗಿರಲಿ. ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಆ್ಯಂಡ್ ಪಲ್ಲವಿ ಪ್ರಭು ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯನ್ನು ಕೊಟ್ಟು ಇನ್ನಷ್ಟು ಯಶಸ್ಸನ್ನು ಅವರು ಪಡೀಲಿ ಲೈಫಲ್ಲಿ ಅಂತ ಆಶಿಸ್ತೀವಿ. ಆ್ಯಂಡ್ ನವೀನ್ ಕುಪ್ಪ ಅವ್ರಿಗೂ ಕೂಡ ನೆನಪಿನ ಕಾಣಿಕೆಯ ಜೊತೆಗೆ ಅಭಿನಂದನೆಯನ್ನು ಸಲ್ಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮ ಇಷ್ಟೊಂದು ಬ್ಯೂಟಿಫುಲ್ ಆಗಿ ಆಗಬೇಕು ಅಂತಂದರೆ ಸ್ಪಾನ್ಸರರ್ಸ್ ದೇ ಆರ್ ದ ಇಂಟಗ್ರಲ್ ಪಾರ್ಟ್ ಆಫ್ ದಿ ಶೋ. ಯಾಕೆ ಅಂತಂದರೆ ನಾವು ವೇದಿಕೆ ನಿರ್ಮಾಣ ಮಾಡಬೇಕು ಅಂತಂದರೆ ಅವರು ಬೆನ್ನ ಹಿಂದೆ ಇದ್ದರಷ್ಟೇ ನಮ್ಮಿಂದ ಅದನ್ನು ಮಾಡೋದಕ್ಕೆ ಸಾಧ್ಯ. ಸೊ ಸುನಿಲ್ ಶೆಟ್ಟಿ ಅವರಿಗೆ ಅಂದರೆ ಸಂತೋಷ್ 2 ಸ್ಟಾರ್ ಬಾಯ್ಲ್ಡ್ ರೈಸ್ ಇದರ ಮುಖ್ಯಸ್ಥರು, ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಸರ್. ನಿಮ್ಮ ಸಪೋರ್ಟ್ ಇದೇ ರೀತಿ ನಮ್ಮ ಟಿವಿಗೆ ಇರಲಿ. ಇನ್ನಷ್ಟು ಟ್ಯಾಲೆಂಟ್ಗಳನ್ನು ಹುಡುಕಿ ಹೆಕ್ಕಿ ತರುವಂತಹ ಕೆಲಸ ನಮ್ಮ ಟಿವಿ ಮಾಡುತ್ತೆ ನಿಮ್ಮ ಬೆಂಬಲದೊಂದಿಗೆ. ಥ್ಯಾಂಕ್ ಯು. ಸೊ ಇಲ್ಲಿಗೆ ಈ ಸೀಸನನ್ನು ಮುಗಿಸೋ ಟೈಮಲ್ಲಿ ಹೇಳೋವಂಥ ವಿಚಾರ, ಇಷ್ಟೊಂದು ಬ್ಯೂಟಿಫುಲ್ ಆಗಿ ಈ ಒಂದು ಸೀಸನ್ ಮೂಡಿ ಬರಬೇಕು ಅಂತಂದರೆ ಅದಕ್ಕೆ ಕಾರಣ ನಮ್ಮ ಟಿವಿಯ ತಂಡ. ಅದು ಟೆಕ್ನಿಕಲ್ ಟೀಮ್ ಆಗಿರ್ಬೋದು ಅಥವಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಕಾಣುವಂತಹ ಟೀಮ್ ಆಗಿರ್ಬೋದು. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಮತ್ತೆ ಮುಂದಿನ ಸೀಸನ್ನಲ್ಲಿ ಸಿಗೋಣ. ಸೀಸನ್ 3 ಸದ್ಯದಲ್ಲೇ ಶುರುವಾಗುತ್ತೆ. ಅಲ್ಲಿ ತನಕ ಎಲ್ಲರೂ ಡೆಫಿನೆಟ್ಲಿ ಆರೋಗ್ಯವಂತರಾಗಿರಿ, ನಮ್ಮ ಟಿವಿ ನೋಡ್ತಾ ಇರಿ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಅ ಲಾಟ್. See you soon and bye-bye. Thank you. Namma super singer. Mama Jama Bunny. Sun Premium Super Singer, title sponsored by Sun Premium Refined Sunflower Oil, powered by Santosh 2-star boiled rice, Bhadravati. Shining partner Shashi Soap, co-sponsored by Rohan Corporation, Arogyada Paravase, Amrit None, Purnima Silks Karkala, Shakuntala Herbal Hair Tone, Prime Masalas, Srinivas Hospital, a unit of Srinivas Institute of Medical Science, Mukka Mangalore, Smarnika Kalsanka Udupi, Akshaya Kitchen Equipments, 1000 Lights, Hanbal Chukki, Revento Unishade Plus Cream, Citadel Developers.